ರಾಮ ರಾಮ ಹರಿ ಹರಿ. ಕೃಷ್ಣ ಚೈತನ್ಯ. ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 30. ಹರೇ ಕೃಷ್ಣ. ಭೂಯಾ ತ್ವಂ ತಪಾತಿಷ್ಠ ವಿದ್ಯಾಂ ಚ ಏವ ಮತ್ ಆಶ್ರಯಾಂ ತಾಭ್ಯಾಂ ಅಂತರ್ಧಿ ಬ್ರಹ್ಮನ್ ಲೋಕಾನ್ ರಕ್ಷ್ಯಸಿ ಅಪಾವೃತಾನ್. ಅನುವಾದ: ಎಲೇ ಬ್ರಹ್ಮನೇ, ನನ್ನ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಇನ್ನೂ ತಪಸ್ಸಿನಲ್ಲಿ ಮತ್ತು ಧ್ಯಾನದಲ್ಲಿ ಇರುವವನಾಗು ಮತ್ತು ಜ್ಞಾನ ತತ್ವಗಳನ್ನು ಅನುಸರಿಸು. ಈ ಕಾರ್ಯಗಳಿಂದ ನೀನು ನಿನ್ನ ಹೃದಯದೊಳಗಿನಿಂದಲೇ ಪ್ರತಿಯೊಂದನ್ನು ತಿಳಿಯಲು ಶಕ್ತನಾಗುವೆ. ಎಸ್, ಈಗ ನಮಗೆ ಅನುಗ್ರಹ ಬೇಕಿದ್ರೆ ನಾವು ತಪಸ್ಸು ಮಾಡಬೇಕು. ಎಸ್, ಈಗ ನಿಮ್ಮಲ್ಲಿ ಪ್ರಶ್ನೆ, ಯಾವ ರೀತಿಯ ತಪಸ್ಸು ಮಾಡಬೇಕು? ಎಸ್, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಯಾವ ರೀತಿಯ ತಪಸ್ಸು ಮಾಡಬೇಕು? ಎಸ್, ಒಂದು ವರ್ಡಲ್ಲಿ. ಓಕೆ, ಹರೇ ಕೃಷ್ಣ. ಇನ್ನು ಮತ್ತೆ ಮಂಜುನಾಥ್ ಹೇಳಿ. ಹರೇ ಕೃಷ್ಣ ಮಹಾಮಂತ್ರದ ಪಠನೆ, ಜಪ ಮಾಡೋದು. ಓಕೆ, ಜಪ ಮಾಡುವಂಥದ್ದು. ಓಕೆ, ಶ್ವೇತಾ ಕುಲಕರ್ಣಿ ಅವರೇ ಹೇಳಿ. ಭಕ್ತಿ ತಪಸ್ಸು ಪ್ರಭುಜಿ. ಭಕ್ತಿ ತಪಸ್ಸು. ಭಕ್ತಿ 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 ಮಾಡೋದು. ಓಕೆ, ಎಸ್ ಎಸ್. ಆಶಾ ಎಸ್ ಹೇಳಿ. ಇಂದ್ರಿಯ ನಿಗ್ರಹ ಮಾಡಿ ಭಗವಂತನ ಇಚ್ಛೆಯಂತೆ ನಡೆಯುವುದು. ಓಕೆ, ಎಸ್. ಓಕೆ, ಹರೇ ಕೃಷ್ಣ. ಎಸ್, ಈಗ ತಪಸ್ಸು ಮಾಡ್ಬೇಕು. ತಪಸ್ಸು ಅಂದ್ರೆ ಎಂತ? ಧ್ಯಾನ ಮಾಡೋದು. ಜನರ ಎಣಿಸಿದ ತಪಸ್ಸು ಅಂದ್ರೆ ಧ್ಯಾನ ಮಾಡೋದು ಅಂತ ಅಲ್ಲ. ಕಲಿಯುಗದಲ್ಲಿ ತಪಸ್ಸು ಅಂದ್ರೆ ಪ್ರಭುಪಾದರು ಹೇಳುವಂಥದ್ದು, ಅಟೆಂಟಿವ್ಲಿ ಹಿಯರಿಂಗ್ ದ ಹೋಲಿ ನೇಮ್ಸ್. ಅಂದ್ರೆ ನಾವು ಎಂತ ಜಪವನ್ನು ಹೇಳ್ತೇವೆ ಅದನ್ನು ಕೇಳುವಂಥದ್ದು. ಇದು ದೊಡ್ಡ ತಪಸ್ಸು. ಈಗ ನಾಮ ಅಪರಾಧ, ನಾಮಭಾಸ, ಶುದ್ಧನಾಮ. ಶುದ್ಧನಾಮ ಅಂದ್ರೆ ಎಂತ? ಶುದ್ಧನಾಮ ಅಂದ್ರೆ ಹೇಳಿದನೆಲ್ಲ ಕೇಳುವಂಥದ್ದು. ಪ್ರತಿಯೊಂದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶುದ್ಧ ಭಕ್ತರು ಅಂತ ಹೇಳ್ತಾರೆ, ಅದನ್ನು ಅವರು ಟೋಟಲಿ ಅಬ್ಸರ್ವ್ ಆಗಿ ಕೇಳ್ತಾ ಇರ್ತಾರೆ. ನಮ್ಗೆ ಹೇಗಂದ್ರೆ ಮೈಂಡಲ್ಲಿ ಎಂತೆಂತೆಂತೆಂತ ಬರ್ತದೆ, ಆಗುದಿಲ್ಲ, ಬಿಡುವುದಿಲ್ಲ. ನಮ್ಮ ಮೈಂಡ್ ನಮ್ಮನ್ನು ಬಿಡುವುದಿಲ್ಲ. ಯಾಕಂದ್ರೆ ಈಗ ನಮ್ಮ ಮನಸ್ಸು ನಮ್ಮ ಶತ್ರು. ಇದು ದೊಡ್ಡ ತಪಸ್ಸು. ಇದನ್ನು ನಾವು ಯಾವಾಗ ಅಚೀವ್ ಮಾಡ್ತೇವೆ, ನಮಗೆ ರಿಯಲೈಸೇಷನ್ ಬರ್ತದೆ, ಸಾಕ್ಷಾತ್ಕಾರ ಬರ್ತದೆ. ಯಾಕಂದ್ರೆ ಭಗವಂತ ಹೆಸರಲ್ಲಿ ಇದ್ದಾನೆ. ಹೆಸರು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಇದನ್ನು ಮಾಡಿ ಮಾಡಿ ನೋಡಿ. ನಿಮ್ಗೆ ಎಷ್ಟು ಮಂತ್ರ ಕೇಳ್ತದೆ ನೋಡುವ. ಒಂದು ಜಪದಲ್ಲಿ 7 ನಿಮಿಷ. 7 ನಿಮಿಷದಲ್ಲಿ ಎಷ್ಟು ನಿಮಗೆ ಕೇಳಲಿಕ್ಕೆ ಆಗ್ತದೆ ನೋಡುವ. ಇಲ್ಲ, ಎಂತಂದ್ರೆ ಮನಸ್ಸು ಎಲ್ಲಿ 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 ಹೋಗ್ತದೆ. ಹಾಗೆ ಅಪರಾಧ ಬಿಟ್ಟು ಮಾಡುವಂಥದ್ದು ನಾಮಭಾಸ ಸ್ಟೇಜ್. ನಾಮಭಾಸ ಸ್ಟೇಜಲ್ಲಿ ಕೂತ್ಕೊಂಡ್ರೆ ಮತ್ತೆ ಭಗವಂತ ನಮ್ಮನ್ನು ಶುದ್ಧ ನಾಮ ಕೊಂಡು ಹೋಗ್ತಾನೆ. ಹಾಗಾಗಿ ನಾವಿಲ್ಲಿ ಎಂತ ತಿಳಿಬೇಕಂದ್ರೆ, ಇದು ಗೈಡೆಡ್ ತಪಸ್ಸು. ಅಂತಂದ್ರೆ ನಾಮಕಾರಿ ಬಹುಧ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಮಿದೃಶಂ ಹ್ಯಾಜನಿನ ಅನುರಾಗ. ನಾಮಕಾರಿ ಬಹುಧ, ಭಗವಂತನಿಗೆ ಕೋಟಿಗಟ್ಟಲೆ ಹೆಸರು ಉಂಟು. ಮತ್ತು ಭಗವಂತ ಬೇರೆ ಅಲ್ಲ, ಹೆಸರು ಬೇರೆ ಅಲ್ಲ. ಭಗವಂತ ಆ ಹೆಸರಲ್ಲಿ ಇದ್ದಾನೆ. ಅಕಾರಿ ಬಹುಧ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೆ. ಇದಕ್ಕೆ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ಜಪ ಮಾಡ್ಲಿಕ್ಕೆ ಇಲ್ಲ.
ಸಾಯುವಾಗ ಕೂಡ ಮಾಡ್ಬೋದು, ಯಾರು ಸತ್ತಾಗ ಸೂತಕ ಇಲ್ಲ, ಮತ್ತೆ ಮಂತ್ಲಿ ಇದಾಗ್ತದೆ ಹೆಂಗಸರಿಗೆ ಆಗ ಕೂಡ ಮಾಡ್ಬೋದು. ಯಾವುದೇ ರೂಲ್ಸ್ ಇಲ್ಲ, ಯಾವುದೇ ಇಲ್ಲ ರೂಲ್ಸ್. ಎಂತಂದ್ರೆ ಸ್ನಾನ ಮಾಡದೆ ಮಾಡ್ಬೋದು, ಸ್ನಾನ ಮಾಡಿ ಮಾಡ್ಬೋದು, ಯಾವ ರೂಲ್ಸ್ ಇಲ್ಲ. ಯಾಕೆಂದ್ರೆ ಇದು ಟೋಟಲಿ ಅಂತಂದ್ರೆ ಆಧ್ಯಾತ್ಮಿಕ ಮತ್ತೆ ಎಂತಂದ್ರೆ ಪಂಚರಾತ್ರ ವಿಧಿ. ಪಂಚರಾತ್ರ ವಿಧಿಯಲ್ಲಿ ರೂಲ್ಸ್ ರೆಗ್ಯುಲೇಷನ್ ಉಂಟು. ಇದು ಭಾಗವತ ವಿಧಿ. ಹಾಗೆ ಭಾಗವತ ವಿಧಿಗೆ ಯಾವ ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ಇದು ತಪಸ್ಸು. ಜನರಿಗೆ ತಪಸ್ಸು ಅಂತ ಗೊತ್ತಿಲ್ಲ. ಜನರಿಗೆ ಸಹ ಧ್ಯಾನ ಮಾಡುದು ಅಂತ. ಧ್ಯಾನ ಮಾಡುದು ಕೂಡ ಯಾರಲ್ಲಿ ಅಂತ ಗೊತ್ತಿಲ್ಲ. ಶೂನ್ಯ ಶೂನ್ಯ ಅಂತ ಹೇಳ್ತಾರೆ. ಹಾಗಾಗಿ ಕಲಿಯುಗಕ್ಕೆ ಇದು ತಪಸ್ಸು. ಇದನ್ನು ಯಾರು ಮಾಡ್ತಾನೆ ಅವ ಇಮಿಡಿಯೇಟ್ ಮುಕ್ತಾತ್ಮನಾಗ್ತಾನೆ, ಲಿಬರೇಟೆಡ್, ಜೀವನ್ ಮುಕ್ತ, ಜೀವನ್ ಮುಕ್ತ. ಹಾಗೆ ಇದು ಈ ತಪಸ್ಸು ಗೈಡೆಡ್ ತಪಸ್ಸು ಮತ್ತೆ ಬೋನಫೈಡ್ ತಪಸ್ಸು. ಇದನ್ನು ಮಾಡಬೇಕು. ಹಾಗೆ ಕೃಷ್ಣ ಹೇಳುವಂತ ಬ್ರಹ್ಮನಿಗೆ ನನ್ನ ಅನುಗ್ರಹ ಪಡೆಯುವುದಕ್ಕಾಗಿ ನೀನು ತಪಸ್ಸಿನಲ್ಲಿ ಮತ್ತು ಧ್ಯಾನದಲ್ಲಿ ಇರುವವನಾಗು ಮತ್ತು ಜ್ಞಾನ ತತ್ವಗಳನ್ನು ಅನುಸರಿಸು. ಈ ಕಾರ್ಯಗಳು ನೀನು ನಿನ್ನ ಹೃದಯದೊಳಗಿಂದಲೇ ಪ್ರತಿಯೊಂದನ್ನು ತಿಳಿಯಲು ಶಕ್ತನಾಗಬೇಕು. ಅಂದ್ರೆ ಭಕ್ತ ಮತ್ತೆ ಅಭಕ್ತನಿಗೆ ವ್ಯತ್ಯಾಸ ಅಂತಂದ್ರೆ, ಅಭಕ್ತ ಮೈಂಡ್ ಇದೆ ಕೇಳುವಂಥದ್ದು, ಭಕ್ತ ಹಾಗೆ ಅಲ್ಲ. ಭಕ್ತಂದು ಎಷ್ಟು ರಿಯಲೈಸೇಷನ್ ಉಂಟು ಅಷ್ಟರ ಮಟ್ಟಿಗೆ ಭಗವಂತ ಅವನಿಗೆ ತಿಳಿಸಿಕೊಡ್ತಾನೆ. ಏ ಅತಮ ಪ್ರಪಂಚ. ಹಾಗೆ ಭಗವಂತ ಒಳಗಿಂದ ನಮ್ಗೆ ಡೈರೆಕ್ಷನ್ ಮಾಡ್ತಾನೆ. ಆದ್ರೆ ಫಸ್ಟಿಗೆ ನಾವು ಫಿಕ್ಸ್ ಆಗ್ಬೇಕು. ಡಿವೋಷನಲ್ ಸರ್ವಿಸ್ ಅಲ್ಲಿ, ಭಕ್ತಿ ಸೇವೆಯಲ್ಲಿ ನಾವು ಫಿಕ್ಸ್ ಆಗ್ಬೇಕು, ನೆಲೆ ಆಗ್ಬೇಕು. ನೆಲೆ ಆದ್ಮೇಲೆ ಭಗವಂತ ನಮಗೆ ಮತ್ತೆ ತಿಳಿಸಿಕೊಡ್ತಾ ಬರ್ತಾನೆ, ಗೈಡ್ ಮಾಡ್ತಾನೆ ಭಗವಂತ. ಮತ್ತೆ ಎಂತಂದ್ರೆ ನಾವು ಭಕ್ತಿ ಸೇವೆಯಲ್ಲಿ ಫಿಕ್ಸ್ ಆದ ಮೇಲೆ ಎಂತಾಗ್ತದೆ ಅಂದ್ರೆ, ಯೂಶುವಲಿ ಹೇಳ್ತಾರೆ ಜನರು ಎಂತಂದ್ರೆ ಯು ಕ್ಯಾನ್ ಪಾಸ್ ಆನ್ ಪುಣ್ಯ ಅಂತ. ಅದೇ ರೀತಿ ಭಗವಂತ ಎಂತ ಮಾಡ್ತಾನೆ ಅಂದ್ರೆ, ಭಗವಂತ ನಮಗೆ ಗೈಡ್ ಮಾಡ್ತಾ ಬರ್ತಾನೆ. ಭಗವಂತ ಇನ್ಸ್ಪಿರೇಷನ್ ಸಿಗ್ತದೆ. ಯು ಕ್ಯಾನ್ ಸಿ ಆಸ್ ಇಟ್ ಈಸ್. ಈಗ ನಾವು ಆಸ್ ಇಟ್ ಈಸ್ ನೋಡುವುದಲ್ಲ. ಯಾಕೆಂದ್ರೆ ಈಗ ನಾವು ಪಕ್ವ ಆಗ್ಲಿಲ್ಲ ಭಕ್ತಿ ಸೇವೆಯಲ್ಲಿ. ಭಕ್ತಿ ಸೇವೆಯಲ್ಲಿ ಪಕ್ವ ಆದ ಮೇಲೆ ನಮಗೆ ಇದ್ದಾಗೆ ಕಾಣ್ತದೆ. ಇದು ಎಂತಂದ್ರೆ ಭಗವಂತನ ಕೃಪೆಯಿಂದ. ಭಗವಂತನ ಕೃಪೆಯಿಂದ, ನಮ್ಮ ಸೋಪಾಳಿ ಸಾಧನೆಯಿಂದ ಅಲ್ಲ. ಯಾಕೆಂದ್ರೆ ನಾವು ಸೇವೆ ಮಾಡಿ 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 ಭಗವಂತ ನಮಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೃಪೆ ಕೊಡ್ತಾ ಬರ್ತಾನೆ, ಸ್ವಲ್ಪ ಸ್ವಲ್ಪ. ಎಸ್, ನೋಡ್ತಾ ಇರ್ತಾನೆ ಹೇಗೆ ಹೇಗೆಂದ್ರೆ ಒಂದು ಕಂಪನಿಯಲ್ಲಿ ಒಬ್ಬನನ್ನು ಪ್ರಮೋಷನ್ ಮಾಡೋದಾದ್ರೆ ತುಂಬಾ ನೋಡ್ತಾರೆ ಅವರು, ಹೇಗೆ ಅವ ಕೆಲಸ ಮಾಡಿದ್ದಾನೆ ಮತ್ತೆ ಅವನ ಬಿಹೇವಿಯರ್ ಹೇಗೆ, ಇದೆಲ್ಲ ನೋಡ್ತಾನೆ. ಅದೇ ರೀತಿ ಭಗವಂತ ಕೂಡ ನೋಡ್ತಾನೆ. ಇವ ಎಷ್ಟು ಖಾಲಿ ಹೇಳುದು ಮಾತ್ರವಾ, ಎಷ್ಟು ನನಗೆ ಡೆಡಿಕೇಟ್ ಆಗಿದ್ದಾನೆ, ಇದೆಲ್ಲ ನೋಡ್ತಾನೆ. ಇವನಿಗೆ ನನ್ನನ್ನು ಬಿಟ್ಟು ಬೇರೆ ಯಾವುದು ಕೂಡ ಅದರಲ್ಲಿ ಆಸಕ್ತಿ ಉಂಟಾ, ಈ ರೀತಿಯೆಲ್ಲ ನೋಡ್ತಾನೆ. ಹಾಗೆ ಭಗವಂತನನ್ನು ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಬೇರೆ ಯಾರಿಗೂ ಮೋಸ ಮಾಡ್ಬೋದು, ಭಗವಂತನಿಗೆ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಭಕ್ತಿ ಸೇವೆಯಲ್ಲಿ ಸಿನ್ಸಿಯರ್ ಆದ ಮೇಲೆ ನಾವು ಟೋಟಲಿ ಎಸ್ ಕೃಷ್ಣ, ನಾನು ಈ ಲೈಫನ್ನು ನಿನಗೆ ಡೆಡಿಕೇಟ್ ಮಾಡ್ತೇನೆ, ನಿನ್ನ ಸೇವೆಯಲ್ಲಿ ನಾನು ತೊಡಗ್ತೇನೆ, ನಿನ್ನ ಸೇವೆ ಬಿಟ್ಟು ನನಗೆ ಬೇರೆ ಯಾವ ಸೇವೆ ಇಲ್ಲ 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 ಅಂತ ಯಾವಾಗ ನಾವು ಬರ್ತೇವೆ, ಮತ್ತೆ ಭಗವಂತ ಇಮಿಡಿಯೇಟ್ ಕೊಡುವುದಿಲ್ಲ. ಭಗವಂತ ನೋಡ್ತಾನೆ. ಯಾಕೆಂದ್ರೆ ನಾವು ಹೇಳ್ಬೋದು ಇವತ್ತು ಎಸ್ ನಾನು ಇದು ಮಾತ್ರ, ನಾಳೆ ಚೇಂಜ್ ಆಗ್ತೇವೆ ನಾವು. ಯಾಕೆಂದ್ರೆ ನಮ್ಮ ಮೈಂಡ್ ತುಂಬಾ ಎನಿಮಿ, ನಮ್ದು ಗ್ರೇಟೆಸ್ಟ್ ಎನಿಮಿ. ಈಗ ನಮಗೆ ಕ್ಲಾಸ್ ಹೇಳಿ ಎಸ್ ನಾನು ಫುಲ್ ಡೆಡಿಕೇಟ್ ಆಗ್ತೇನೆ ಅಂತ ಆಗ್ಬೋದು, ಆದ್ರೆ ಆಗ್ಲಿಕ್ಕಿಲ್ಲ ಅಷ್ಟೇ. ಈಗ ನಾನೊಂದು ನಿಮ್ಗೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಬೋದು.
ಈಗ ಟೆಂಪಲ್ ಅಲ್ಲಿ ಇರುವಂತದ್ದು ಫುಲ್ ಟೈಮ್. ಈಗ ನಿಮ್ಮಲ್ಲಿ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ, ಇದು ಈಸಿಯಾ ಕಷ್ಟವ, ಸುಲಭವ ಅಲ್ಲ ಕಷ್ಟವ? ಹರೇ ಕೃಷ್ಣ. ಅನ್ಮ್ಯೂಟ್ ಇದು ಹ್ಯಾಂಡ್ ರೈಸ್ ಮಾಡಿ ಯಾರಿಗೂ ಪ್ರಶ್ನೆ ಇದೆ. ಇದು ಬ್ರಹ್ಮಚಾರಿ ಇರಲಿ ಗೃಹಸ್ಥ ಇರಲಿ ಇಬ್ಬರಿಗೂ ಕೂಡ ಇದಾಗ್ತದೆ. ಎಸ್ ಹರೇ ಕೃಷ್ಣ. ಪದ್ಮಿನಿ ಅವರೇ ಫಾಸ್ಟ್ ಹೇಳ್ಬೇಕು ಆನ್ಸರ್. ಎಸ್ ಪದ್ಮಿನಿ ಅವರೇ. ಕಷ್ಟ ಪ್ರಭುಜಿ. ಕಷ್ಟ. ಓಕೆ ಎಸ್. ಈಗ ಅವ್ರು ಕಷ್ಟ ಅಂತ ಹೇಳಿದ್ರು. ಓಕೆ, ಯಾರಾದ್ರೂ ಸುಲಭ ಅಂತ ಹೇಳುವವರಿದ್ದೀರಾ? ಹರೇ ಕೃಷ್ಣ. ಪ್ರಭುಜಿ ನನಗೇನೋ ಸುಲಭ ಅನ್ಸುತ್ತೆ ಸುಲಭ. ಪ್ರಭುಜಿ. ಓಕೆ, ಛಾಯಾದೇವರು ಸುಲಭ. ಓಕೆ, ಈಗ ಒಬ್ಬರು ಕಷ್ಟ ಹೇಳಿದ್ರು, ಒಬ್ಬರು ಸುಲಭ ಹೇಳಿದ್ರು. ಈಗ ನೆಕ್ಸ್ಟ್ ಪ್ರಶ್ನೆ ಅಂತ ಅಂದ್ರೆ ದಯವಿಟ್ಟು ಹ್ಯಾಂಡ್ ಇದು ಮಾಡಿ. ಕಷ್ಟ ಆದ್ರೆ ಯಾಕೆ, ಸುಲಭ ಆದ್ರೆ ಯಾಕೆ? ಎಸ್, ಕಷ್ಟ ಆದ್ರೆ ಯಾಕೆ, ಸುಲಭ ಆದ್ರೆ ಯಾಕೆ? ಇದಕ್ಕೆ ಉತ್ತರ ಕೊಡ್ಬೋದು. ಎಸ್ ರಾಧಾ ಎನ್. ಎಸ್ ಯಾವ್ದು ಹೇಳ್ತಾ ಇದ್ರು? ಒಂದು ಉತ್ತರ ಕೊಡಿ. ಯಾವ್ದಕ್ಕೆ? ಪ್ರಭು ಕಷ್ಟ ಅಂದ್ರೆ ಮನೆಯಲ್ಲಿ ಇರೋದು ಕಷ್ಟ ಪ್ರಭು. ಅಲ್ಲ, ಈಗ ಅದು ಮಾತಾಡುದಲ್ಲ. ನಾನು ಕೇಳುವಂತದ್ದು ದೇವಸ್ಥಾನದಲ್ಲಿ ಭಕ್ತಿ ಸೇವೆ ಮಾಡುವಂತದ್ದು ಕಷ್ಟವ ಸುಲಭವ? ಈಗ ಒಬ್ಬರು ಕಷ್ಟ ಹೇಳಿದ್ರು, ಒಬ್ರು ಸುಲಭ ಹೇಳಿದ್ರು. ಈಗ ನೀವು ಅದರಲ್ಲಿ ಯಾವ್ದು ಟಾಪಿಕ್ ಯೂಸ್? ಸುಲಭ ಪ್ರಭು. ಸುಲಭ ಅಂದ್ರೆ ಯಾಕೆ? ಯಾಕಂದ್ರೆ ಫುಲ್ ಆಧ್ಯಾತ್ಮಿಕದಲ್ಲಿ ಅಲ್ಲೇನೆ ನಾವು ದೇವಸ್ಥಾನದಲ್ಲಿ ದೇವ್ರನ್ನ ನೋಡ್ಕೊಂಡು ಅಲ್ಲಿ ಸಂಘ ಇರುತ್ತಲ್ಲ, ಭಕ್ತರ ಸಂಘ, ಅದ್ರಿಂದ ನಾವು ಇದಕ್ ಚಾನ್ಸ್ ಆಗುತ್ತೆ ಪ್ರಭುಜಿ. ಮನೇಲಾಗಲ್ಲ. ಎಸ್, ಈಗ ಕಷ್ಟ, ಇನ್ನೊಬ್ರು ಕಷ್ಟ ಹೇಳಿದ್ರು, ಯಾಕೆ ಕಷ್ಟ? ಎಸ್, ಯಾರು ಹೇಳ್ತೀರಿ ಇದಕ್ಕೆ ಉತ್ತರ? ಯಾಕೆ ಕಷ್ಟ? ಎಸ್ ಶ್ರೀನಾಥ್ ಅವರು ಹೇಳಿ. ಪ್ರಭುಜಿ ಕಷ್ಟ ಆಕ್ಚುಲಿ, ಯಾಕಂದ್ರೆ ನಮ್ದು ಈಗೋ ಬಿಡುದಿಲ್ಲ ಪ್ರಭುಜಿ. ಯಾವ್ದು ಬಿಡುದಿಲ್ಲ? ಈಗ ನಮ್ದು ಈಗೋ ಬಿಡುದಿಲ್ಲ ನಮ್ಗೆ. ವೆರಿ ಗುಡ್, ವೆರಿ ಗುಡ್. ಇದು ಬೇಕಿತ್ತು ನೋಡಿ. ಇದಕ್ಕೆ ನಾನೀಗ ಪ್ರಶ್ನೆ ಕೇಳಿದೆ ಅಷ್ಟೇ. ಯಾಕೆಂದ್ರೆ ನಾನು ತುಂಬಾ ವರ್ಷದಿಂದ ದೇವಸ್ಥಾನ ಇದ್ದೇನೆ. ತುಂಬಾ ಮಂದಿ ಗೃಹಸ್ಥ ಮತ್ತೆ ಬ್ರಹ್ಮಚಾರಿ ತುಂಬಾ ಮಂದಿ ಎಲ್ಲ ಬಿಟ್ಟು ಹೋಗಿದ್ದಾರೆ. ಯಾಕಂದ್ರೆ ಈಗೋ ಬಿಡುವುದಿಲ್ಲ. ಈಗ ಪ್ರಭುಪಾದ ಹೇಳುವಂತದ್ದು, ಎನಿಬಡಿ ಹೂ ಇಸ್ ಲಿವಿಂಗ್ ಅಮಾಂಗ್ ಡಿವೋಟೀಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕೆಂದ್ರೆ ಈಗ ನಾವು ಜಾಯಿಂಟ್ ಫ್ಯಾಮಿಲಿ ಇರ್ತೇವೆ. ನಾವು ಇಮಿಡಿಯೇಟ್ ಎಂತ ಆಗ್ತದೆ, ಗಲಾಟೆ ಆಗಿ ನಮ್ದು ಸ್ಪ್ಲಿಟ್ ಆಗಿ ನಾವು ಸಪರೇಟ್ ಆಗ್ತೇವೆ. ಯಾಕೆಂದ್ರೆ ನಾವು ಹೇಳಿ ನಮ್ಗೆ ಕೇಳಲಿಕ್ಕೆ ರೆಡಿ ಇರೋದಿಲ್ಲ. ನಮ್ಮ ಮಗನಿಗೆ ಎಂತಾದ್ರು ಬೈತಾರೆ, ಇಲ್ಲಾಂದ್ರೆ ಹೆಂಡತಿಗೆ ಎಂತಾದ್ರು ಬೈತಾರೆ, ಮಗಳಿಗೆ ಎಂತಾದ್ರು ಬೈತಾರೆ, ನಾವು ಕೇಳಲಿಕ್ಕೆ ರೆಡಿ ಇರೋದಿಲ್ಲ. ಅಲ್ಲೇ ಕಟ್ ಮಾಡಿ ನಾವು ಸಪರೇಟ್ ಆಗ್ತೇವೆ. ಅದೇ ರೀತಿ ಇಲ್ಲಿ ಕೂಡ ಹಾಗೆ. ಇಲ್ಲಿ ತುಂಬಾ ಕಷ್ಟ. ಯಾಕೆಂದ್ರೆ ಬೇರೆ ಬೇರೆ ದೇಶದಿಂದ ಬರುವಂಥದ್ದು, ಅವೊಂದು ಬೇರೆ ಕಲ್ಚರೇ ಬೇರೆ, ನಮ್ದು ಕಲ್ಚರೇ ಬೇರೆ. ಆದ್ರೆ ತಗ್ಗಿ ಬಗ್ಗಿ ಇರುವಂಥದ್ದು ಇದು ತುಂಬಾ ಚಾಲೆಂಜಿಂಗ್ ಜಾಬ್. ಇದು ಅಂದ್ರೆ ನಮ್ಮ ಈಗೋ ಗಡಿ ನಮ್ಮನ್ನು ಬಿಡುವುದಿಲ್ಲ ಕೇಳಲಿಕ್ಕೆ. ಯಾಕೆ ಕೇಳ್ಬೇಕು? ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಫಸ್ಟಿಗೆ ನಮ್ಮ ತಂದೆ ತಾಯಿ ನಮ್ಮ ಗುರು 5 ವರ್ಷ ತನಕ. ಅದು ನಾವು ಅವರಿಗೆ ಎದುರು ಉತ್ತರ ಮಾತಾಡ್ತೇವೆ. ಈಗ ನನ್ನ ಮಕ್ಕಳಂತೂ ತುಂಬಾ, ನಾವಿರುವಾಗೆಲ್ಲ ಅಷ್ಟು ಇರ್ಲಿಲ್ಲಪ್ಪ. ಒಮ್ಮೆ ಮಾಡಿದ್ರೆ ಪಟಲ್ಲ ಅಂತ ಬೀಳದಾಯ್ತು, ಮತ್ತೆ ಜನ್ಮದಲ್ಲಿ ಮಾಡ್ಲಿಕ್ಕಿಲ್ಲ. ಹಾಗೆ ಹೆದರಿಕೆ ಇತ್ತು. ಯಾವುದು ಬೆತ್ತ ಮತ್ತೆ ಕೈಯಲ್ಲಿ ಕೂಡ ಹೊಡಿತಾ ಇತ್ತು. ಹೀಗೆ ಇಲ್ಲ, ಮಕ್ಕಳಿಗೆ ಮುದ್ದು ಮಾಡುವಂತ ಹೊಡೆಯುವುದಿಲ್ಲ. ಹಾಗಾಗಿ ಎಂತ ಅಂದ್ರೆ ಮುದ್ದು ಫಸ್ಟಿಗೆ ತಂದೆ ತಾಯಿ ಗುರು ಅಂತ, ಅದು ಕೂಡ ನಾವು ತಂದೆ ತಾಯಿಗೆ ಎಗೇನ್ಸ್ಟ್ ಮಾಡ್ತಾ ಇರ್ತೇವೆ. ಮತ್ತೆ ಶಾಲೆಯಲ್ಲಿ ಶಿಕ್ಷಕರು ನಮ್ಮ ಗುರು, ಟೀಚರ್. 6 ರಿಂದ 15 ಅಲ್ಲಿ ನಾವು ವಾಪಸ್ ಎದುರು ಮಾತಾಡ್ತೇವೆ ಅಂತ ನಾವು ಕೇಳುದು. ಮತ್ತೆ ಕಾಲೇಜಲ್ಲಿ ನಮ್ಮ ಲೆಕ್ಚರರ್ಸ್ ನಮ್ಮ ಗುರು, ಅಲ್ಲಿ ಕೂಡ ನಾವು ಎದುರು ಮಾತಾಡ್ತೇವೆ. ಯಾಕೆಂದ್ರೆ ಈಗೋ ಬಿಡುವುದಿಲ್ಲ ನಮ್ಮನ್ನು. ಮತ್ತೆ ಕೆಲಸದಲ್ಲಿ ನಮ್ಮ ಬಾಸ್ ಇಲ್ಲದು ನಮ್ಮ ಮ್ಯಾನೇಜರ್ ಗುರು, ಅಲ್ಲಿ ಕೂಡ ನಾವು ಎದುರು ಮಾತಾಡ್ತೇವೆ. ಹಾಗೆ ಎಲ್ಲಾ ಕಡೆ ನಮ್ಗೆ ಗುರು ಇದ್ದಾರೆ. ಆಧ್ಯಾತ್ಮಿಕದಲ್ಲಿ ಕೂಡ ನಮ್ಗೆ ಗುರು ಇದ್ದಾರೆ. ಇಲ್ಲಿ ಅಂತಂದ್ರೆ ಎದುರು ಮಾತಾಡ್ಲಿಕ್ಕೆ ಇಲ್ಲ. ಹಾಗಾಗಿ ನಾವು ಈ ಈಗೋವನ್ನು ಸ್ಮ್ಯಾಶ್ ಹೇಗೆ ಮಾಡುವಂಥದ್ದು, ಇದು ದೊಡ್ಡ ಚಾಲೆಂಜ್. ಹಾಗಾಗಿ ಇದು ತುಂಬಾ ಕಷ್ಟ. ಯಾಕೆ ಕೇಳಬೇಕು? ಭಕ್ತಿ ಅಂದ್ರೆ ಕೇಳುವಂಥದ್ದು. ನೋಡಿ, ಫಸ್ಟ್ ಸೆಂಟೆನ್ಸ್ ಈಗ ಭಾವಾರ್ಥಕ್ಕೆ ಹೋಗುವ. ಯಾಕೆಂದ್ರೆ ಅದಕ್ಕೆ ನಾನು ಇದನ್ನು ರಿಲೇಟ್ ಮಾಡಿದೆ. ಭಾವಾರ್ಥ ಸಭೆ ಚರಣ ಭಕ್ತಿ ಸ್ವಾಮಿ ಶೀಲ ಪ್ರಭುಪಾದಜೆ ವಹಿಸಿಕೊಟ್ಟ ಹೊಣೆಗಾರಿಕೆಯ ಕಾರ್ಯವನ್ನು
ಈಡೇರಿಸುವುದರಲ್ಲಿ ನಿರತನಾದವರ ವ್ಯಕ್ತಿಯ ಮೇಲೆ ಭಗವಂತನ ತೋರಿಸುವ ಕರುಣೆ ಹೂವಾತೀತವಾದದ್ದು, ಅಂದ್ರೆ ಬಿಯಾಂಡ್ ಇಮ್ಯಾಜಿನೇಷನ್. ಭಕ್ತಿಯಲ್ಲಿ ಪ್ರಭುಪಾದ ಹೇಳುವಂಥದ್ದು ಸಕ್ಸಸ್ ಅಂದ್ರೆ ಹೇಳಿದನ್ನು ಮಾಡುವಂಥದ್ದು. ಬಸವನ ತರ ಹೇಳ್ತಾರಲ್ಲ, ಹೌದು ಬಸವ ಹೌದು, ಅಲ್ಲ ಬಸವ ಅಲ್ಲ. ಇದ್ರಲ್ಲಿ ಎಲ್ಲ ಸಕ್ಸಸ್ ಸಿಗ್ತದೆ. ಆದ್ರೆ ಇದು ಮಾಡ್ಲಿಕ್ಕೆ ನಮ್ಮನ್ನು ಬಿಡ್ತದ? ಬಿಡುವುದಿಲ್ಲ. ನಮ್ಮ ಈಗೋ ನಮ್ಮನ್ನು ಬಿಡುವುದಿಲ್ಲ. ವಹಿಸಿಕೊಟ್ಟ ಹೊಣೆಗಾರಿಕೆಯನ್ನು ಕಾರ್ಯವನ್ನು ಈಡೇರಿಸಲು ನಿರತನಾದ ವ್ಯಕ್ತಿಯು ಭಗವಂತನ ತೋರಿಸುವ ಕರುಣೆ ಹೂವಾತೀತ. ಅಂದ್ರೆ ನಿಮ್ಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕರುಣೆ ಸಿಗ್ತದೆ. ಹೇಗೆ ಅಂದ್ರೆ ಶ್ರೀರಂಗಮ್ಮಲ್ಲಿ ಒಬ್ಬ ಬ್ರಾಹ್ಮಣ, ಅವನಿಗೆ ಎಜುಕೇಶನ್ ಇಲ್ಲ. ಬ್ರಾಹ್ಮಣ ಅಂದ್ರೆ ನಾವೆನಿಸ್ತೇವೆ ಬ್ರಾಹ್ಮಣ ಅಂದ್ರೆ ತುಂಬಾ ಪಂಡಿತ ಅಂತ. ಬ್ರಾಹ್ಮಣ ಹುಟ್ಟಿನಿಂದಲ್ಲ, ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾದ್ ಭವೇತ್ ದ್ವಿಜ, ಸಂಸ್ಕಾರದಿಂದ ಬ್ರಾಹ್ಮಣ ಆಗುವುದು. ಹಾಗೆ ಅವ ಓದ್ತಾ ಇದ್ದ ಭಗವದ್ಗೀತೆ, ಆದ್ರೆ ಅವನಿಗೆ ಓದ್ಲಿಕ್ಕೆ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಹೇಗೆ ಅಂದ್ರೆ ತಪ್ಪು ಓದಿದ್ರೆ ಒಬ್ಬ ಲೋವೆಸ್ಟ್ ಅಂತ ಅರ್ಥ. ಹಾಗೆ ಎಲ್ಲರೂ ನಗಾಡ್ತಾ ಇದ್ದಾರೆ, ಅವ ಓದ್ತಾ ಇದ್ದಾನೆ, ಎಲ್ಲರೂ ನಗಾಡ, ಅವನಿಗೆ ಟೆನ್ಷನ್ ಇಲ್ಲ, ಅವ ಓದ್ತಾ ಇದ್ದಾನೆ. ಚೇತನಮ್ಮ ಬರ್ತಾರೆ, ಚೇತನಮ್ಮ ಬಂದು ಕೇಳುವಂಥದ್ದು, ಎಂತ ಮಾಡ್ತಾ ಇದೀಯ ನೀನು? ಓದ್ತಾ ಇದ್ದೇನೆ. ಯಾಕೆ ತಪ್ಪು ಓದ್ತಾ ಇದೀಯಾ? ನನ್ಗೆ ಓದ್ಲಿಕ್ಕೆ ಬರುವುದಿಲ್ಲ. ಮತ್ತೆ ಯಾಕೆ ಓದ್ತಾ ಇದೀಯಾ? ನನ್ನ ಗುರು ಹೇಳಿದ್ದಾರೆ. ಚೈತನ್ಯ ಮಹಾಪ್ರಭುಗೆ ಶಾಕ್ ಆಗ್ತದೆ. ಎಸ್, ವೆರಿ ಗುಡ್ ಅಂತ ಹೇಳ್ತಾರೆ. ಅವನಿಗೆ ಏನು ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ ಎಂತ ಓದುವಂತ, ಆದ್ರೆ ಗುರು ಹೇಳಿದ್ದಾರೆ ಮಾಡ್ತಾ ಇದ್ದಾನೆ. ಇದು ನೋಡಿ, ಹೊಣೆಗಾರಿಕೆ ಕಾರ್ಯವನ್ನು ಈಡೇರಿಸಲು ನಿರತನಾದ, ವಹಿಸಿಕೊಟ್ಟಿದ್ದಾರೆ ಮಾಡುವಂತ. ಇನ್ನೊಂದಿಲ್ಲ, ಅದು ಇನ್ನೊಂದು ಥಾಟ್ ಇಲ್ಲ. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಚೇತನ ಸ್ವಲ್ಪ ದೂರ ಹೋಗ್ತಾರೆ, ಅವನು ನೋಡ್ತಾರೆ, ಅವ ಕೂಗ್ತಾ ಇದ್ದಾನೆ. ಚೇತನ ವಾಪಸ್ ಬರ್ತಾರೆ ಹತ್ತಿರ. ಬ್ರಾಹ್ಮಣದ ಕೇಳ್ತಾರೆ, ಯಾಕೆ ನೀನು ಕೂಗ್ತಾ ಇದೀಯ ಅಂತ. ಅದಕ್ಕೆ ಅವ ಫಸ್ಟ್ ಪೇಜ್ ಕವರ್ ಪೇಜ್ ಉಂಟಲ್ಲ, ಅಲ್ಲಿ ಕೃಷ್ಣ ಅರ್ಜುನನಿಗೆ ಸಾರಥಿ ಆಗಿದೆ, ಇದನ್ನು ನೋಡಿ ಅವ ಕೂಗ್ತಾ ಇದ್ದಾನೆ. ಯಾಕೆ ನೀನು ಕೂಗ್ತಾ ಇದೀಯಾ? ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವ ಸಾರಥಿ ಆಗಿದ್ದಾನೆ, ಇದನ್ನು ಎಣಿಸುವಾಗ ನನಗೆ ಕೂಗು ಬರ್ತಾ ಉಂಟು. ಚೇತನ ಹೇಳ್ತಾರೆ, ಪುಸ್ತಕವನ್ನು ಎಂತಂದ್ರೆ ಮಡಚಿ ಬದಿಗಿಡು ಅಂತ ಹೇಳ್ತಾರೆ, ನಿನ್ಗೆ ಭಗವದ್ ಅರ್ಥ ಆಯ್ತು. ಇದು ಸಮ್ ಅಂಡ್ ಸಬ್ಸ್ಟೆನ್ಸ್ ಆಫ್ ಭಗವದ್ಗೀತಾ. ಕೃಷ್ಣ ದೇವೋತ್ತಮ ಪರಮ ಪುರುಷ ಅವನಿಗೆ ಗೊತ್ತಾಯ್ತು. ಹಾಗೆ ವಹಿಸಿಕೊಟ್ಟ ಕೆಲಸವನ್ನು ಮಾಡುವಂಥದ್ದು ಸಿಂಪಲ್. ಬೇರೆ ಇಫ್, ಬಟ್, ದೇರ್ ಫೋರ್, ಮೈಟ್ ಬಿ, ಪರ್ಹ್ಯಾಪ್ಸ್, ಇದು ಯಾವುದು ಬೇಡ. ಜಸ್ಟ್ ಆಸ್ ಇಟ್ ಈಸ್ ಮಾಡುವಂಥದ್ದು. ಇದರಲ್ಲಿ ಎಲ್ಲ ರಿಯಲೈಸೇಷನ್ ಬರ್ತದೆ ಅಂತ, ಸಾಕ್ಷಾತ್ಕಾರ. ಅದು ಕೂಡ ಎಂತ ಹೂವಾತೀತವಾದದ್ದು. ಅಂದ್ರೆ ನಾವು ಇಮ್ಯಾಜಿನೇಷನ್ ಮಾಡುವಕ್ಕಿಂತ ಜಾಸ್ತಿ ಭಗವಂತ ಕರುಣೆ ಕೊಡ್ತಾನೆ. ಆದ್ರೆ ಇದನ್ನು ಮಾಡ್ಲಿಕ್ಕೆ ನಮ್ಮನ್ನು ಬಿಡ್ತದ? ನಮ್ಮ ಈ ಅಹಂಕಾರ ಬಿಡ್ತದ? ಈಗೋ ಬಿಡುವುದಿಲ್ಲ. ಅದಕ್ಕೆ ಶ್ರೀಲ ಭಕ್ತಾನಂದ ಸರಸ್ವತಿ ಠಾಕೂರ್ ಹೇಳುವಂಥದ್ದು, ಬೆಳಿಗ್ಗೆ ಎದ್ದ ಕೂಡಲೇ ಈ ಪೊರಕೆ ಅಂದ್ರೆ ಬ್ರೂಮ್ ಸ್ಟಿಕ್, ಎಡಿಸೂಡಿ, ಅದರಲ್ಲಿ ಹೊಡಿಬೇಕಂತೆ. ಹಳೆ ಎಡಿಸೂಡಿಯಲ್ಲಿ ಮೈಂಡಿಗೆ 1000 ಬಾರಿ ಹೊಡಿಬೇಕು. ರಾತ್ರಿ ಮಲಗೋ ಮುಂಚೆ ಹಳೆ ಚಪ್ಪಲಿಯಲ್ಲಿ ಹೊಡಿಬೇಕು. ಮೈಂಡ್ ನಮ್ಮನ್ನು ಮಾಡುವಂಥದ್ದು, ಇದು ಆಗಿ ಇದು ಹೀಗೆ ಅಂತ. ಮೈಂಡ್ ಅನ್ನು ನಾವು ಚಂದ ಮಾಡಿ ಟ್ರೈನ್ ಮಾಡ್ಬೇಕು. ಸಿಂಪಲ್ ಮೈಂಡ್ ಅನ್ನು ಟ್ರೈನ್ ಮಾಡೋದು ಅಂತಂದ್ರೆ ಭಗವಂತ ಭಕ್ತಿ ಸೇವೆಯಲ್ಲಿ ತೊಡಗುವಂಥದ್ದು. ಆಟೋಮೆಟಿಕ್ ಟ್ರೈನ್ ಆಗ್ತದೆ. ಹಾಗೆ ಹೂವಾತೀತವಾದದ್ದು. ಆದರೆ ಅವನ ಕರುಣೆ ದೊರೆಯುವುದು ತಮ್ಮ ತಪಸ್ಸಿನಿಂದ ಮತ್ತು ಭಕ್ತಿ ಸೇವೆ ನಡೆಸುವ ನಿರಂತರ ಪ್ರಯತ್ನದಿಂದ ಆಗಿರುವುದು. ಹೇಗೆ ಸಿಗುವಂಥದ್ದು? ನಾವು ಪ್ರಯತ್ನ ಮಾಡಬೇಕು, ನಾವು ಎಫರ್ಟ್ ಹಾಕಬೇಕು. ಮತ್ತೆ ಭಕ್ತಿ ಸೇವೆ, ತಪಸ್ಸು ಅಂದ್ರೆ ನಾವು ಬೆಳಿಗ್ಗೆ ಬೇಗ ಎದ್ದು ಜಪ ಮಾಡುವಂಥದ್ದು, ಇದೆಲ್ಲ ತಪಸ್ಸು. ಕ್ಲಾಸ್ ಕೇಳಿ, ಇದೆಲ್ಲ ತಪಸ್ಸು. ಭಕ್ತಿ ಸೇವೆ ನಾವು ನಿರಂತರ ಎಂತಂದ್ರೆ ಪ್ರಭುಪದೇವಂಥದ್ದು, ಇದು ಒಂದು ದಿವಸದ ಪ್ರೊಸೆಸ್ ಅಲ್ಲ. ಈಗ ಹೇಗಂದ್ರೆ ಒಬ್ಬನಿಗೆ ಡಾಕ್ಟರ್ ಆಗ್ಬೇಕು, ಅವ PUC ಅಲ್ಲಿ ಒಳ್ಳೆ ಕಲಿಬೇಕು, 10th ಅಲ್ಲಿ ಒಳ್ಳೆ ಕಲಿಬೇಕು,
10th ಇಂದ ಸ್ಟಾರ್ಟ್ ಆಗುತ್ತೆ. 10th ಒಳ್ಳೆಗಾದ್ರೆ 9th ಇಂದ ಸ್ಟಾರ್ಟ್ ಆಗುತ್ತೆ. 9th ಹೈಸ್ಕೂಲಿಂದ 8th 9th 10th ಒಳ್ಳೆ ಮಾರ್ಕ್ಸ್, ಮತ್ತೆ PUC ಅಲ್ಲಿ ಒಳ್ಳೆ ಮಾರ್ಕ್ಸ್, ಮತ್ತೆ ಅವನಿಗೆ MBBS ಸೀಟ್ ಸಿಗ್ತದೆ, ಅಲ್ಲಿ ಒಳ್ಳೆ ಮಾರ್ಕ್, ಮತ್ತೆ ಅವ ವಾಪಸ್ ಹೈಯರ್ ಸ್ಟಡೀಸ್, MD, ಇನ್ನು ಹೈಯರ್ ಸ್ಟಡೀಸ್, ಈ ರೀತಿ. ಇದು ಆಫ್ಟರ್ ಆಲ್ ಭೌತಿಕ, ಯಾಕೆಂದ್ರೆ ಸತ್ತ ಮೇಲೆ ಇದು ಯೂಸ್ ಆಗುದಿಲ್ಲ. ನಾವು ಸಾಯುವಾಗ ಎಸ್ ನಾನು ಡಾಕ್ಟರ್, ಯಾರು ಮನೆ ನೀವು ಡಾಕ್ಟರ್ ಅಂತ. ಭಗವಂತನಿಗೆ ಅದು ಬೇಡ. ಭಗವಂತ ನಮ್ಮನ್ನು ಎಂತ ಹೇಳುವಂಥದ್ದು, ನಾನು ಕಾಲ ನಾನು ಮೃತ್ಯು, ನಿಮ್ಮನ್ನು ಪಾಂಡವರು ಬಿಟ್ಟು ಎಲ್ಲರನ್ನು ಕೊಲ್ಲಿಗೆ ಬಂದಿದೆ ಅಂತ ಭಗವಂತ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಹಾಗಾಗಿ ನಮ್ಮನ್ನು ಅಲ್ಲಿ ಡೆಸಿಗ್ನೇಷನ್ ಹೇಳಿದ್ರೆ ಅವನಿಗೆ ಬೇಡ ಅದು ಡೆಸಿಗ್ನೇಷನ್. ಇಲ್ಲಿ ಮಾತ್ರ ಈ ಭೌತಿಕ ಲೋಕದಲ್ಲಿ ಡಾಕ್ಟರ್, ನೆಕ್ಸ್ಟ್ ಎಂತ. ಹಾಗಾಗಿ ಆಫ್ಟರ್ ಆಲ್ ಒಂದು ಭೌತಿಕ ಲೋಕದಲ್ಲಿ ಉನ್ನತ ಮಟ್ಟದ ಡಾಕ್ಟರ್ ಆಗ್ಲಿಕ್ಕೆ ನಾವು ತುಂಬಾ ತಪಸ್ಸು ಮಾಡ್ಬೇಕು. ಹೈಸ್ಕೂಲಿಂದ ಹಿಡಿದು PUC, ಮತ್ತೆ 5 ವರ್ಷ, ಅಲ್ಲಿ 5 5 10 + 2 + 3 15 ವರ್ಷ. 15 ವರ್ಷ ತಪಸ್ಸು ಮಾಡಿದ್ರೆ ಒಳ್ಳೆ ಡಾಕ್ಟರ್ ಆಗ್ಲಿಕ್ಕೆ ಆಗ್ತದೆ. 15 years. ಆಫ್ಟರ್ ಆಲ್ ಒಂದು ಡಾಕ್ಟರಿಗೆ, ಯಾಕೆಂದ್ರೆ ಡಾಕ್ಟರ್ ನಮ್ಮ ಈ ಲೈಫಲ್ಲಿ ಮಾತ್ರ, ನೆಕ್ಸ್ಟ್ ಲೈಫ್ಗೆ ಅದು ವ್ಯಾಲ್ಯೂ ಇಲ್ಲ ಡಾಕ್ಟರ್ ನಮ್ಮ. ಅದಕ್ಕೆ ನಾವು ಇಷ್ಟು ತಪಸ್ಸು ಪಡ್ಬೇಕು. ಭಗವಂತನ ಕರುಣೆಗೆ ನಾವು ತಪಸ್ಸು ಮಾಡಬಾರ್ದ? ಇದಕ್ಕೆ ಅದಕ್ಕಿಂತ 1000 ಪಟ್ಟು ಜಾಸ್ತಿ ಮಾಡಬೇಕು. ಅಂದ್ರೆ ಭಕ್ತಿ ಸೇವೆಯನ್ನು ತೊಡಗಬೇಕು, ನಿರಂತರ ಪ್ರಯತ್ನ. ಎಂತದೇ ಪ್ರಯತ್ನ ಮಾಡುವಂಥದ್ದು. ಎಸ್, ಭಗವಂತ ನಿನ್ನ ಪ್ರಚಾರವನ್ನು ಮಾಡ್ತೇನೆ, ನಿನ್ನ ಸೇವೆ ಮಾಡ್ತೇನೆ ನಾನು. ಎಂತದೇ ಇರಲಿ, ಮಳೆ ಬರಲಿ, ಬಿಸಿಲು ಬರಲಿ, ಎಂತದೇ ಇರಲಿ, ನಾನು ರೆಡಿ ಇದ್ದೇನೆ. ಪ್ರಭುಪಾದ್, ನೀವು ಈ ಕೊಟ್ಟಂತ ಸಂಸ್ಥೆ ISKCON, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಆಂದೋಲನ, ನೀವು ಅದಕ್ಕೆ ನಿಮ್ಮ ರಕ್ತವನ್ನು ಸುರಿಸಿದ್ದೀರಿ. ಅಟ್ಲೀಸ್ಟ್ ನಾನು ನನ್ನ ಬೆವರನ್ನು ಸುರಿಸ್ತೇನೆ. ಪ್ರಭುಪಾದ್ ರಕ್ತ ಸುರಿಸಿದ್ದಾರೆ, ಅಟ್ಲೀಸ್ಟ್ ನಮ್ಗೆ ಈ ವಿಚಾರ ಬರ್ಬೇಕಂತ ನಾನು ಕಷ್ಟಪಡ್ತೇನೆ. ಈ ರೀತಿ ಇದ್ರೆ ನಮ್ಗೆ ಕೃಪೆ ಸಿಗ್ತದೆ. ಪ್ರಯತ್ನ ಮಾಡ್ಬೇಕು ನಾವು. ಹೇಗೆಂದ್ರೆ ಪ್ರಭುಪಾದ್ ಎಂತ ಮಾಡಿದ್ದಾರೆ ನಮಗೆ ನೋಡಿ, ಆರಾಮ್ಸೆ ಇಲ್ಲಿ ಕೂತ್ಕೊಂಡು, ಪ್ರಭುಪಾದ್ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ. ಅದು ನಮ್ಗೆ ಅಂತ ಲ್ಯಾಪ್ಟಾಪ್ ಉಂಟು, ಕ್ಲಾಸ್ ಮಾಡುವಂತ ಆರಾಮ್, ಏನು ಟೆನ್ಷನ್ ಇಲ್ಲ. ಎಲ್ಲ ಪುಸ್ತಕ ಕೊಟ್ಟಿದ್ದಾರೆ, ಎಲ್ಲ ಉಂಟು. ಅಂದ್ರೆ ಬಾಳೆಯಲ್ಲಿ ಊಟ ಎಲ್ಲ ಹಾಕಿ ಎಲ್ಲ ಕೊಟ್ಟಿದ್ದಾರೆ ಪ್ರಭುಪಾದ್. ಈಗ ನಾವು ತಿನ್ನುವಂತ ನಮ್ಮ ಕೆಲಸ, ಹಾಗೆ ನಮ್ಗೆ ಸುಲಭ. ಪ್ರಭುಪಾದ್ ಕಷ್ಟಪಟ್ಟಿದ್ದಾರೆ ತುಂಬಾ. ಹಾಗಾಗಿ ಪ್ರಭುಪಾದ್ ಅಷ್ಟು ಕಷ್ಟಪಟ್ಟಿದ್ದಾರೆ, ನಾನು ಕೂಡ ಎಂತ ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ನೀವು ನಿತ್ಯ ಸಿದ್ಧರು, ನಾನು ನಿತ್ಯ ಬದ್ಧ. ಹಾಗಾಗಿ ನನ್ನ ಯೋಗ್ಯತೆಗೆ ತಕ್ಕಂತೆ ನಾನು ಎಂತಾದರೂ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ನಿಮ್ಮ ಸೇವೆ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನೆ. ನಿಮ್ಮನ್ನು ಹೇಗೆ ಆದರೂ ಒಂದು ಪ್ಲೀಸ್ ಮಾಡುವ, ಈ ರೀತಿ ಇರಬೇಕು ನಮ್ಮ ವಿಚಾರ. ಆಗ ನಮಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೃಪೆ ಸಿಗ್ತಾ ಬರ್ತದೆ. ಪ್ರಭುಪಾದ್ ಹೇಳುವಂಥದ್ದು ಮರ್ಸಿ ವಿಲ್ ಬಿ ಫ್ಲೋಯಿಂಗ್ ಇನ್ ಇನ್ಸ್ಟಾಲ್ಮೆಂಟ್. ಈಗ ನಾವು EMI ಎಲ್ಲ ಕಟ್ತೇವೆ ಇನ್ಸ್ಟಾಲ್ಮೆಂಟ್ ಅಲ್ಲಿ. 50 ಲಕ್ಷ ಲೋನ್ ತೆಗಿತೇವೆ, ಮನೆ ಹೌಸಿಂಗ್ ಲೋನ್. ಮತ್ತೆ ನಾವು ತಿಂಗಳಿಗೆ ಇನ್ಸ್ಟಾಲ್ಮೆಂಟ್ ಕಟ್ತೇವೆ, 30,000 35,000 ಮಂತ್ಲಿ. ಅದೇ ರೀತಿ ಭಗವಂತ ಕೂಡ ಹಾಗೆ, ಅದು 30 years ಲೋನ್ ಇರ್ತದೆ. 30 ವರ್ಷ ಆಗುವಾಗ ನಮ್ದು ಮನೆ ನಮ್ಮ ಕೈಗೆ ಬರ್ತದೆ, ಲೋನ್ ಎಲ್ಲ ತೀರ್ತದೆ. ಅದೇ ರೀತಿ ಭಕ್ತಿ ಸೇವೆಯಲ್ಲಿ ಕೂಡ ಹಾಗೆ. ಇವತ್ತು ನಾವು ಬಂದು ನಾಳೆ ನಾವು ನಾನು ಶುದ್ಧ ಭಕ್ತ ಇಲ್ಲ. ಇಟ್ ವಿಲ್ ಪ್ರಭುಪಾದ್ ಹೇಳ್ತಾರೆ, ಇಟ್ ವಿಲ್ ಟೇಕ್ ಸೋ ಮೆನಿ ಇಯರ್ಸ್. ಅಂದ್ರೆ ಈ ರಜೋಗುಣ ತಮೋಗುಣ ಸುಲಭದಲ್ಲಿ ಹೋಗುವುದಿಲ್ಲ, ಅದು ಹೋಗ್ಲಿಕ್ಕೆ ತುಂಬಾ ಸಮಯ ಹೋಗ್ತದೆ. ಸಿತಂ ಸದ್ವೆ ಪ್ರಸೀದ್ಯತಿ, ಮತ್ತೆ ಬರುವಂತ ಸತ್ವಗುಣ. ಸತ್ವಗುಣದಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಹೋಗುವಂಥದ್ದು ಶುದ್ಧ ಸತ್ವ. ಶುದ್ಧ ಸತ್ವ ಅಂದ್ರೆ ತುಂಬಾ ಹಯಸ್. ಹಾಗೆ ಇದು ಒಂದು ದಿವಸದ ಪ್ರೋಸೆಸ್ ಅಲ್ಲ, ಇವತ್ತು ಬಂದೆ ನಾಳೆ ನಾನು ಪರ್ಫೆಕ್ಟ್ ಆಗದೆ ಇಲ್ಲ. ಪ್ರಯತ್ನ, ನಿರಂತರವಾದ ಪ್ರಯತ್ನ ಮಾಡ್ತಾ ಇರಬೇಕು. ಬ್ರಹ್ಮನಿಗೆ ಲೋಕ ವ್ಯವಸ್ಥೆಗಳ ನಿರ್ಮಾಣ ಕಾರ್ಯವನ್ನು ಹೇಗೆ ಏರ್ಪಡಿಸಬೇಕೆಂಬ ತಿಳುವಳಿಕೆಯು ಅವನಿಗೆ ಬಹು ಸುಲಭವಾಗಿ ಬರುವುದೆಂದು ಭಗವಂತನು ಬೋಧಿಸಿ ನೋಡಿ. ಲೋಕ ವ್ಯವಸ್ಥೆ ನಮ್ಗೆ ಒಂದು
50 ಜನನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಕಂಪನಿಯಲ್ಲಿ ಕೆಲವೆಲ್ಲ 500 ಜನ ಮ್ಯಾನೇಜ್ ಮಾಡ್ತಾರೆ, ಕಷ್ಟ ಆಗ್ತದೆ ತುಂಬಾ. 500 ಜನ ಮ್ಯಾನೇಜ್ ಮಾಡ್ಲಿಕ್ಕೆ ಫುಲ್ ಅವನಿಗೆ ಟೆನ್ಷನ್, ಯಾವಾಗ ನೋಡೋದು ಕಿರಿ ಕಿರಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಈ ರೀತಿಯೆಲ್ಲ ಇರ್ತದೆ. ಇಲ್ಲಿ ನೋಡಿ, ಲೋಕ ವ್ಯವಸ್ಥೆ ಸುಲಭವಾಗಿ ಬರೋದನ್ನು ಭಗವಂತ ಇಲ್ಲಿ ಬೋಧಿಸ್ತಾನೆ. ಯಾಕೆ? ಭಗವಂತ ಎಲ್ಲ ಗೈಡ್ ಮಾಡ್ತಾನೆ. ಶುದ್ಧ ಭಕ್ತರಿಗೆ ಎಲ್ಲವೂ ಸುಲಭ, ಕಷ್ಟವೇ ಇಲ್ಲ. ಏಕೆಂದ್ರೆ ಭಗವಂತನ ಸಹಾಯ ಉಂಟು. ನಿರ್ದೇಶನಗಳು ಒಳಗಿನಿಂದ ಬರಬೇಕಾದವು ಮತ್ತು ಆ ಕಾರ್ಯದಲ್ಲಿ ಚಿಂತಿಸುವ ಅಗತ್ಯ ಇರಲಿಲ್ಲ. ಎಂತಂದ್ರೆ ಒಳಗಿಂದ ಬರುವಂಥದ್ದು ವಿದಿನ್. ಇದಕ್ಕೆ ಶ್ಲೋಕ ಬುದ್ಧಿಯೋಗದ ಅಂತೋಪದೇಶಗಳು ಭಗವದ್ಗೀತೆಯಲ್ಲಿ 10.10 ದೃಢಪಟ್ಟಿರೋದು ನೇರವಾಗಿ ಕೃಷ್ಣನಿಂದ ನಿರ್ಗತ. ತೇಷಾಂ ಸತತಯುಕ್ತಾನ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ಏನಮ್ಮ ಉಪಾಯ ಅಂದಿದೆ. ಅಂದ್ರೆ ಭಗವಂತ ತಿಳಿಸ್ತಾನೆ. ಹೇಗೆ ಅಂದ್ರೆ ಧ್ರುವ ಮಹಾರಾಜನ ಎಂತ ಮಾಡ್ತಾನೆ, ತಂದೆಗಿಂತ ದೊಡ್ಡ ರಾಜ ಬೇಕಂತ ಹೋಗ್ತಾನೆ ಕಾಡಿಗೆ. ಮತ್ತೆ ಅಲ್ಲಿ ಅವನಿಗೆ ದರ್ಶನ ಆಗ್ತದೆ. ದರ್ಶನ ಆದ್ಮೇಲೆ ಅವ ಎಂತ ಅಂದ್ರೆ, ನಾನೊಂದು ತಂದೆಗಿಂತ ದೊಡ್ಡ ರಾಜ ಬೇಕಂತ ಬಂದೆ, ನಾನು ಭೌತಿಕ ಇಚ್ಛೆ ಇಟ್ಕೊಂಡು ಬಂದೆ, ನಾನು ಇದಕ್ಕೆ ದೊಡ್ಡ ತಪಸ್ಸು ಕೂಡ ಮಾಡಿದೆ, ಕಠಿಣ ತಪಸ್ಸು. ನಾನು ಗಾಜಿನ ತುಂಡಿಗೆ ಬಂದೆ, ಈಗ ನನಗೆ ವಜ್ರ ಸಿಕ್ಕಿದೆ, ನನಗೆ ಏನು ಬೇಡ ಇನ್ನು. ಅಂದ್ರೆ ಭಗವಂತ ಒಳಗಿಂದ ಇನ್ಸ್ಪೈರ್ ಮಾಡ್ತಾನೆ. ಆದ್ರೆ ಇದು ಯಾವಾಗ? ಅಡ್ವಾನ್ಸ್ ಆದ ಮೇಲೆ. ಅದಕ್ಕೆ ಫಸ್ಟಿಗೆ ಅಂತಂದ್ರೆ 8th ಮತ್ತೆ 9th ಶ್ಲೋಕ 10th ಚಾಪ್ಟರ್ದಲ್ಲಿ ವಾಟ್ ಡಿವೋಟಿ ಶುಡ್ ಡೂ, ಮತ್ತೆ 10 ಮತ್ತೆ 11 ಕೃಷ್ಣಸ್ ರೆಸಿಪ್ರೊಕೇಶನ್. ವೆನ್ ಯು ಆರ್ ಡೂಯಿಂಗ್ ದೆನ್ ಯು ವಿಲ್ ಗೆಟ್ ರೆಸಿಪ್ರೊಕೇಶನ್, ವಿತೌಟ್ ಡೂಯಿಂಗ್ ಯು ವಿಲ್ ನಾಟ್ ಗೆಟ್ ರೆಸಿಪ್ರೊಕೇಶನ್. ನಾವು ಎಂತಾದ್ರು ಮಾಡಿದ್ರೆ ಮಾತ್ರ ಭಗವಂತ ನಮಗೆ ರೆಸಿಪ್ರೊಕೇಟ್ ಮಾಡುವಂಥದ್ದು. ಹೀಗೆಂತಂದ್ರೆ ನಾವು ಎಂತ ಮಾಡ್ಲಿಕ್ಕೆ ರೆಡಿ ಇಲ್ಲ, ನಮ್ಗೆ ಭಗವಂತ ಕೊಡ್ಬೇಕು ರೆಸಿಪ್ರೊಕೇಶನ್. ಹೇಗೆ ಆಗ್ತದೆ? ಆಗೋದಿಲ್ಲ. ಅದು ಪ್ರಾಕ್ಟಿಕಲ್ ಅಲ್ಲ, ಅದು ಅಲ್ಲ. ನಾವು ಎಂತದ್ದು ಮಾಡ್ಬೇಕಲ್ಲ ಭಗವಂತನಿಗೆ, ಮತ್ತೆ ಭಗವಂತ ರೆಸಿಪ್ರೊಕೇಶನ್ ಮಾಡ್ತಾನೆ. ರೆಸಿಪ್ರೊಕೇಶನ್ ಆಗುವಂಥದ್ದು ಮತ್ತೆ. ನಾವು ಏನು ಮಾಡದೆ ಭಗವಂತ ಹೇಗೆ ರೆಸಿಪ್ರೊಕೇಶನ್ ಮಾಡ್ತಾನೆ? ಇಲ್ಲ, ಸಾಧ್ಯವಿಲ್ಲ. ಎಸ್, ನೆಕ್ಸ್ಟ್ ಶ್ಲೋಕ 31. ಹರೇ ಕೃಷ್ಣ. ತಥಾ ಆತ್ಮನಿ ಲೋಕೇ ಚ ಭಕ್ತಿಯುಕ್ತ ಸಮಾಹಿತ ದೃಷ್ಟಾಸಿ ಮಾಂ ತತಂ ಬ್ರಹ್ಮನ್ ಮಹಿ ಲೋಕಾನ್ ತ್ವಂ ಆತ್ಮನ. ಎಲೇ ಬ್ರಹ್ಮನೇ, ನೀನು ಭಕ್ತಿ ಸೇವೆಯಲ್ಲಿ ಮಗ್ನನಾದಾಗ ನಿನ್ನ ಸೃಷ್ಟಿ ಕಾರ್ಯಗಳ ಮುನ್ನಡೆಯಲ್ಲಿ ನೀನು ನನ್ನನ್ನು ನಿನ್ನಲ್ಲಿಯೂ ವಿಶ್ವದಲ್ಲಿ ಎಲ್ಲೆಲ್ಲಿಯೂ ಕಾಣುವೆ. ಸ್ವತಃ ನೀನು ವಿಶ್ವ ಮತ್ತು ಜೀವಿಗಳು ಎಲ್ಲವೂ ನನ್ನಲ್ಲಿರುವುದನ್ನು ಕಾಣುವೆ. ಭಕ್ತಿ ಸೇವೆಯಲ್ಲಿ ಮಗ್ನನಾದ್ರೆ ಮಾತ್ರ ಈ ರೀತಿ ಎಲ್ಲ ಗೊತ್ತಾಗ್ತದಂತೆ, ಎಲ್ಲ. ಈಗ ಇದಕ್ಕೊಂದು ಸಣ್ಣ, ನಾನು ನಿನ್ನೆ ಕ್ಲಾಸ್ ಕೇಳಿದೆ ಪ್ರಭುಪಾದ ಹೇಳುವಂಥದ್ದು, ಒನ್ ಪರ್ಸನ್ ಲಾಸ್ಟ್ ಲೈಫ್ ಹಿ ವಾಸ್ ಪ್ರೈಮ್ ಮಿನಿಸ್ಟರ್, ನೌ ಈಸ್ ಡಾಗ್ ಇನ್ ಇಂಗ್ಲೆಂಡ್. ಪ್ರಭುಪಾದ 1970s ಅಲ್ಲಿ ಹೇಳಿದ್ರು ಪ್ರಭುಪಾದ. ವಾಟ್ ಈಸ್ ದ ಯೂಸ್? ಏನು ಪ್ರಯೋಜನ? ಒಂದು ಲೈಫಲ್ಲಿ ಉನ್ನತ ಮಟ್ಟದ ಪ್ರಧಾನಮಂತ್ರಿ, ನೆಕ್ಸ್ಟ್ ಲೈಫಲ್ಲಿ ನಾಯಿ. ಇದು ಪ್ರಭುಪಾದ ಸುಳ್ಳು ಹೇಳುವುದಾ? ಅಲ್ಲ. ಈ ಕ್ಯಾನ್ ಸಿ, ಅವರಿಗೆ ಕಾಣ್ಬೋದು. ಅದು ಶುದ್ಧ ಭಕ್ತರಿಗೆ ಕಾಣ್ತದೆ, ಎಲ್ಲವೂ ಕಾಣ್ತದೆ. ಅದಕ್ಕೆ ನಾವು ಭಕ್ತಿ ಸೇವೆಯಲ್ಲಿ ಮಗ್ನರಾಗ್ಬೇಕು, ಮತ್ತೆ ನಮ್ಗೆ ಗೊತ್ತಾಗ್ತದೆ ಎಲ್ಲವೂ ಆಸ್ ಇಟ್ ಈಸ್, ಯಥಾರೂಪ ಹೇಗೆ ಉಂಟು ಹಾಗೆ. ಹಾಗೆ ಇಲ್ಲಿ ಕೂಡ ಹೇಳುವಂಥದ್ದು, ಭಕ್ತಿ ಮಗ್ನ ನಿನ್ನ ಸೃಷ್ಟಿ ಕಾರ್ಯ ಮುನ್ನಡೆ ನೀನು ನನ್ನನ್ನು ನಿನ್ನಲ್ಲಿಯೂ ವಿಶ್ವದಲ್ಲಿ ಎಲ್ಲೆಲ್ಲಿಯೂ ಕಾಣುವೆ. ಸ್ವತಃ ನೀನು ವಿಶ್ವ ಮತ್ತು ಜೀವಿಗಳು ಎಲ್ಲವೂ ನನ್ನಲ್ಲಿಯೂ ಕಾಣುವೆ. ಎಲ್ಲ ಗೊತ್ತಾಗ್ತದೆ, ಎಲ್ಲವೂ. ಎಂತ ಶುದ್ಧ ಭಕ್ತರಿಗೆ ನಮ್ಗೆ ಅಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತದೆ, ಆದ್ರೆ ಅವ್ರಿಗೆ ಹಾಗೆಲ್ಲ ಎಲ್ಲವೂ ಕೃಷ್ಣ ಅಂತ ಕಾಣ್ತದೆ. ಅವರಿಗೆ ಎಲ್ಲವೂ ಕೃಷ್ಣನಿಗೆ ರಿಲೇಟ್ ಮಾಡ್ತಾರೆ ಅವರು. ಅಂದ್ರೆ ನಮ್ಮ ನೋಡುವಂಥದ್ದು ಮತ್ತೆ ಅವರು ನೋಡೋದು ಅಜಗಜಾಂತರ ವ್ಯತ್ಯಾಸ ಉಂಟು. ನಮ್ಮ ಸೀಯಿಂಗ್ ಅಂತಂದ್ರೆ ಭೌತಿಕ ಸೀಯಿಂಗ್, ಮೆಟೀರಿಯಲ್ ವಿಷನ್. ನಮ್ದು ಚರ್ಮಚಕ್ಷು, ಆದ್ರೆ ಶುದ್ಧ ಭಕ್ತರದ್ದು ಪ್ರೇಮ ಚಕ್ಷು. ಒಮ್ಮೆ ಪ್ರೇಮ ಚಕ್ಷುಗೆ ಹೋದ ಮೇಲೆ ಹೇಗೆಂದ್ರೆ, ಈಗ ನಾವು ರಾಧಾಕುಂಡ್ ನಾವು ಹೋಗಿ ಡಿಪ್ ಮಾಡ್ತೇವೆ, ಮತ್ತೆ ಆ ನೀರು ಕುಡಿತೇವೆ. ನೀರು ಕುಡಿಯುವಾಗ ಒಳ್ಳೇದಿಲ್ಲ ಅಂತ ಆಗ್ತದೆ. ಇಲ್ಲ, ಆಕ್ಚುಲಿ ಅದು ನೆಕ್ಟರ್.
ಶುದ್ಧ ಭಕ್ತರಿಗೆ ಅಂತಂದ್ರೆ ರಾಧಾಗುಣಿಗೆ ನಾವು ನೋಡುವಾಗ ನಾವು ನೋಡುವಂಥದ್ದು ಭೌತಿಕ ನಮ್ಮ ಹೇಗಂದ್ರೆ ಇಲ್ಲಿ ಒಂದು ನೀರುಂಟು ಅಲ್ಲಿ ಅದನ್ನು ಕೂಡ ಆ ರೀತಿ ನೋಡ್ತೇವೆ. ಶುದ್ಧ ಭಕ್ತರು ಹಾಗೆ ಅಲ್ಲ. ಶುದ್ಧ ಭಕ್ತರು ನೋಡುವಾಗ ಅದು ರಿಯಲ್ ಅಂದ್ರೆ ರಾಧಾರಾಣಿ ಇಸ್ ದೇರ್, ಅಲ್ಲಿ ಇದ್ದಾಳೆ, ಅವರಿಗೆ ಅದು ಕೂಡ ಕಾಣ್ತದೆ, ಎಲ್ಲ ಕಾಣ್ತದೆ. ಮತ್ತೆ ಅವರು ಸ್ವಲ್ಪ ಅದನ್ನು ಎಂತ ಹೇಳುವಂಥದ್ದು ಕುಡಿಯುವಾಗ ಇಟ್ ಇಸ್ ಟೋಟಲ್ ನೆಕ್ಟರ್, ಫೈಂಟ್ ಆಗಿ ಅಲ್ಲಿ ಬೀಳ್ತಾರೆ. ಹಾಗಾಗಿ ವ್ಯತ್ಯಾಸ ನೋಡಿ, ತುಂಬಾ ವ್ಯತ್ಯಾಸ ಉಂಟು. ನಾವು ಕೂಡ ನೋಡುವಂಥದ್ದು, ಅವರು ಕೂಡ ನೋಡುವಂಥದ್ದು, ನಾವು ಕೂಡ ಕುಡಿಯುವಂಥದ್ದು, ಅವರು ಕೂಡ ಕುಡಿಯುವಂಥದ್ದು. ಆದ್ರೆ ನಮ್ಮ ಕುಡಿಯುವುದು ಮತ್ತೆ ನಮ್ಮ ನೋಡುವುದು, ಅವರ ಕುಡಿಯುವುದು, ಅವರ ನೋಡುವಂಥದ್ದು ತುಂಬಾ ವ್ಯತ್ಯಾಸ ಉಂಟು, ಅಜಗಜಾಂತರ ವ್ಯತ್ಯಾಸ ಉಂಟು. ಯಾಕೆಂದ್ರೆ ನಮ್ಮ ಕಣ್ಣಲ್ಲಿ ಪ್ರೇಮ ಇಲ್ಲ, ನಮ್ಮ ಕಣ್ಣಲ್ಲಿ ಕಾಮ ಇರುವಂಥದ್ದು. ಶುದ್ಧ ಭಕ್ತರ ಕಣ್ಣಲ್ಲಿ ಪ್ರೇಮ ಉಂಟು, ಅದಕ್ಕೆ ಪ್ರೇಮ ಚಕ್ಷು, ನಮ್ಮ ಚರ್ಮ ಚಕ್ಷು. ನಮ್ಗೆ ಈ ಕಣ್ಣಲ್ಲಿ ಭೌತಿಕದ ಮಾತ್ರ ನೋಡ್ಲಿಕ್ಕೆ ಆಗ್ತದೆ, ಆಧ್ಯಾತ್ಮಿಕ ನೋಡ್ಲಿಕ್ಕೆ ಆಗುದಿಲ್ಲ. ಆಧ್ಯಾತ್ಮಿಕ ನೋಡ್ಬೇಕಿದ್ರೆ ಅಂತ ಬ್ರಹ್ಮ ಸಂಹಿತೆ ಹೇಳಿದ ಹಾಗೆ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಾಸ ದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಪ್ರೇಮಾಂಜನ ಚುರಿತ, ಕಣ್ಣಲ್ಲಿ ಪ್ರೇಮಾಂಜನ ಇರ್ಬೇಕಂತೆ, ಹಾಗಾಗ್ತದೆ. ಈಗಲ್ಲ. ಆದ್ರೆ ಈಗ ಕೃಷ್ಣ ಹೇಳುವಂಥದ್ದು, ನೀನು ಭಕ್ತಿ ಸೇವೆಯಲ್ಲಿ ಮಗ್ನ ಆದ ಕಾರಣ ನಿಮಗೆ ಎಲ್ಲವೂ ಆಸ್ ಇಟ್ ಈಸ್ ಕಾಣ್ತಾ ಉಂಟು. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಬ್ರಹ್ಮನು ತನ್ನ ದಿನದಲ್ಲಿ ಭಗವಂತನು ಶ್ರೀಕೃಷ್ಣನನ್ನಾಗಿ ಕಾಣುವವನೆಂದು ಇಲ್ಲಿ ಭಗವಂತನು ಹೇಳಿರುತ್ತಾನೆ. ಭಗವಂತನನ್ನು ತನ್ನ ದಿನದಲ್ಲಿ ಭಗವಂತನು ಶ್ರೀಕೃಷ್ಣನನ್ನಾಗಿ ಕಾಣುವನು. ನಮ್ಗೆ ಆಗ್ತದೆ ಪ್ರಭು ಹೇಳುವಂಥದ್ದು, ಯು ಡೋಂಟ್ ಟ್ರೈ ಟು ಸಿ ಥ್ರೂ ಯುವರ್ ಐಸ್, ಸಿ ಥ್ರೂ ಇಯರ್ಸ್. ಕಿವಿಯಿಂದ ನೋಡ್ಬೇಕಂತ. ಕಿವಿಯಿಂದ ನೋಡುದಂದ್ರೆ ಅಟೆಂಟಿವ್ಲಿ ಚಾಂಟಿಂಗ್, ಅಟೆಂಟಿವ್ಲಿ ಚಾಂಟಿಂಗ್. ಕಿವಿಯಿಂದ ನೋಡ್ಬೋದು ನಮ್ಗೆ, ಕಣ್ಣಿನಿಂದಲ್ಲ. ಕೇಳುವಂಥದ್ದು, ಭಗವಂತನ ನಾಮವನ್ನು ಅಟೆಂಟಿವ್ ಆಗಿ ಕೇಳುವಂಥದ್ದು. ಭಗವಂತನು ತನ್ನ ಬಾಲ್ಯದಲ್ಲಿ ಬೃಂದಾವನದಲ್ಲಿದ್ದಾಗ ತಾನೇ ಕರುಗಳಾಗಿ ಹೇಗೆ ವಿಸ್ತರಿಸಿಕೊಂಡನೆಂಬುದನ್ನು ಬ್ರಹ್ಮನು ಗೌರವಿಸುವ. ಎಂತಾಗ್ತದೆ ಅಂದ್ರೆ, ಬ್ರಹ್ಮನಿಗೆ ಗೊತ್ತಿಲ್ಲ ನೋಡಿ. ಬ್ರಹ್ಮ, ಶಿವ, ಇಂದ್ರ ಮೂವರಿಗೂ ಕೂಡ ಕೃಷ್ಣ ಬೃಂದಾವನ ಲೀಲೆಗೆ ಬರ್ತಾನೆ, ಅವ್ರಿಗೆ ಗೊತ್ತಿಲ್ಲ ಮೂವರಿಗೂ ಕೂಡ. ಇಂದ್ರ ಮಳೆಯನ್ನು ಸುರಿಸಿದ, ಇವ ಅಪಹರಿಸಿದ, ಮತ್ತೆ ಇವ ಒಬ್ಬ ರಾಕ್ಷಸನಿಗೆ ಸಹಾಯ ಮಾಡಿದ ಕೃಷ್ಣ, ಯಾರು? ಶಿವ. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ ಇದು ದೇವತಾ ಪುರುಷ ಅಂತ. ಹಾಗೆ ಬ್ರಹ್ಮ ಎಂತ ಮಾಡುವಂಥದ್ದು, ಬ್ರಹ್ಮ ಬಂದು ಅಪಹರಿಸುವಂಥದ್ದು. ಕೃಷ್ಣ ಎಂತ ಮಾಡ್ತಾನೆ, ಅವ ಯಾರನ್ನು ಅಪಹರಿಸಿದ್ರೆ ಅವರು ಒರಿಜಿನಲ್ ಅಲ್ಲ. ಒರಿಜಿನಲ್ ಇಮಿಡಿಯೇಟ್ ಎಂತಾಗಿದೆ ಅಂದ್ರೆ, ಕೃಷ್ಣ ಅವರನ್ನು ಇನ್ನೊಂದು ಕಡೆ ಬಚ್ಚಿಟ್ಟಿದ್ದಾನೆ. ಈಗ ಇವ ಇನ್ನೊಂದು ಸೆಟ್ ಕೊಂಡು ಹೋದದ್ದು ಯಾರು? ನಮ್ಮ ಎಕ್ಸ್ಪಾನ್ಷನ್ ಸೆಟ್ ಬ್ರಹ್ಮ, ಆ ಬ್ರಹ್ಮಲೋಕಕ್ಕೆ. ಮತ್ತೆ ಕೃಷ್ಣ ಅಲ್ಲಿ ಇನ್ನೊಂದು ಎಕ್ಸ್ಪಾಂಡ್ ಆಗ್ತಾನೆ, ಅವನನ್ನೇ ಅವ ಎಕ್ಸ್ಪ್ಯಾಂಡ್ ಆಗ್ತಾನೆ. ಹಾಗೆ 3 ಸೆಟ್ ಆಯ್ತು ಅಲ್ಲಿ. ಒರಿಜಿನಲ್ ಸೆಟ್ ಕೃಷ್ಣ ಬೇರೆ ಕಡೆ ಇಟ್ಟಿದ್ದಾನೆ, ಇನ್ನೊಂದು ಅವನ ಎಕ್ಸ್ಪಾನ್ಷನ್ ಅಲ್ಲಿ ಉಂಟು, ಇನ್ನೊಂದು ಬ್ರಹ್ಮ ಕೊಂಡೋಗಿದ್ದಾನೆ. ಆದ್ರೆ ಬ್ರಹ್ಮನಿಗೆ ಗೊತ್ತಾಗ್ತದೆ, ಬ್ರಹ್ಮ ವಾಪಸ್ ಬರ್ತಾನೆ, ಬಂದು ನೋಡ್ತಾನೆ ಹಾಗಿದ್ದಾರೆ, ವಾಪಸ್ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಕೂಡ ಆಗಿದ್ದಾರೆ. ಆಗ ಇಮಿಡಿಯೇಟ್ ಬಂದು ಅಡ್ಡ ಬೀಳ್ತಾನೆ. ಪ್ರಭುಪಾದ ಹೇಳ್ತಾರೆ, ಬ್ರಹ್ಮ ಈಸ್ ವೆರಿ ಇಂಟೆಲಿಜೆಂಟ್, ತುಂಬಾ ಬುದ್ಧಿವಂತಂತೆ. ಈಗ ನಾವು ನಮಗೆ ಅಷ್ಟು ಬುದ್ಧಿವಂತಿಕೆ ಇಲ್ಲ. ಸಪೋಸ್ ಪ್ರಭುಪಾದ ಹೇಳುವಂಥದ್ದು, ಇಫ್ ಯು ಆರ್ ಇಂಟೆಲಿಜೆಂಟ್ ದೆನ್ ಯು ವಿಲ್ ಇಮಿಡಿಯೇಟ್ಲಿ ಯು ವಿಲ್ ಸರೆಂಡರ್ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಪ್ರಭುಪಾದ ಹೇಳುವಂಥದ್ದು 1 ಸೆಕೆಂಡ್ ಸಾಕಂತ ಸರೆಂಡರ್ ಆಗ್ಲಿಕ್ಕೆ, ಜಾಸ್ತಿ ಸಮಯ ಬೇಕಂತ ಇಲ್ಲ. ಯಾಕೆ ನಾವು ಸರೆಂಡರ್ ಆಗುದಿಲ್ಲ? ವಿ ಆರ್ ನಾಟ್ ಇಂಟೆಲಿಜೆಂಟ್. ಬ್ರಹ್ಮ ಇಮಿಡಿಯೇಟ್ ಅಲ್ಲಿ ಬಂದು ಸರೆಂಡರ್ ಆದ, ಅಡ್ಡ ಬಿದ್ದ, ಬಿಕಾಸ್ ಈಸ್ ಇಂಟೆಲಿಜೆಂಟ್. ನಾವು ಅಷ್ಟು ಬುದ್ಧಿವಂತರಲ್ಲ. ಬುದ್ಧಿವಂತರಾದ್ರೆ ನಾವು ಇಮಿಡಿಯೇಟ್ ಸರೆಂಡರ್ ಆಗ್ತೇವೆ. ಸರೆಂಡರ್ ಆಗ್ಲಿಕ್ಕೆ ನಾವು ಹಿಂದೆ ಮುಂದೆ ನೋಡಿದೆ, ಯಾಕಂದ್ರೆ ನಮ್ಮ ಬುದ್ಧಿವಂತಿಕೆ ಮೆಚ್ಯೂರ್ ಆಗಲಿಲ್ಲ. ಮೆಚ್ಯೂರಿಟಿ ಇಲ್ಲ ಬುದ್ಧಿವಂತಿಕೆಯಲ್ಲಿ. ಓನ್ಲಿ ಮೆಚ್ಯೂರ್ಡ್ ಪೀಪಲ್ ವಿಲ್ ಸರೆಂಡರ್.
ಹಾಗೆ ಗೌರವಿಸ್ತಾನೆ. ಯಶೋಧ ಮಾತೆಯು ಕೃಷ್ಣನ ಕ್ರೀಡಾಮಯ ಬಾಲ್ಯಗಳಲ್ಲಿ ಅವನ ಬಾಯಿಯೊಳಗೆ ಸಕಲ ವಿಶ್ವಗಳನ್ನು ಲೋಕ ವ್ಯವಸ್ಥೆಗಳನ್ನು ಕಂಡಳೆಂಬುದನ್ನು ತಿಳಿದುಕೊಳ್ಳಲು ಮತ್ತು ಬ್ರಹ್ಮನ ದಿನದಲ್ಲಿ ಶ್ರೀಕೃಷ್ಣ ಅವತಾರ ಕಾಲದಲ್ಲಿ ಎಷ್ಟೋ ಲಕ್ಷ ಬ್ರಹ್ಮರು ಇರೋರೆಂದು ಕೂಡ ಕಾಣುವ. ಅಂದ್ರೆ ಆ ಮಣ್ಣನ್ನು ತಿನ್ನುವಂಥದ್ದು ಹಾಗೆ ಎಂತ ಆಗ್ತದೆ, ಬಾಯಿಯೊಳಗೆ ಎಲ್ಲ ನೋಡ್ತಾಳೆ ಅವಳು. ಯಾರು? ಯಶೋದೆ. ಮತ್ತೆ ಬ್ರಹ್ಮನ ದಿನದಲ್ಲಿ ಕೃಷ್ಣನ ಅವತಾರ ಕಾಲದ ಎಷ್ಟೋ ಲಕ್ಷ ಬ್ರಹ್ಮ. ಒಮ್ಮೆ ಎಂತ ಆಗ್ತದೆ, ಬ್ರಹ್ಮ ಹೋಗುವಂಥದ್ದು. ಬ್ರಹ್ಮ ಹೋಗಿ ಆಗ ಕೃಷ್ಣನ ದ್ವಾರಪಾಲಕ ನಿಲ್ಲಿಸ್ತಾರೆ. ಅವನಿಗೆ ಶಾಕ್ ಆಗ್ತದೆ. ಯಾರು ನೀವು? ನಾನು ಬ್ರಹ್ಮ, 4 ತಲೆ ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಅದಕ್ಕೆ ಸ್ವಲ್ಪ ಅಹಂಕಾರ ಇರ್ತದೆ ಅವನಿಗೆ. ಕೃಷ್ಣನಿಗೆ ಗೊತ್ತಾಗ್ತದೆ, ಕೃಷ್ಣ ಅಲ್ಲಿ ಎಲ್ಲ ಬ್ರಹ್ಮಾಂಡಗಳನ್ನು ಕರೀತಾರೆ. ಪ್ರಪೋಸಲ್ ದೇರ್ ಆರ್ ಅನ್ಲಿಮಿಟೆಡ್ ಬ್ರಹ್ಮಾಂಡಾಸ್. ಹೇಗೆ ಚೈತನ್ಯ ಶರದಾನಂದಲ್ಲಿ ಇರುವಂತದ್ದು ಬಕೆಟ್ ಅಲ್ಲಿ ಸಾಸಿವೆ, ಅದರಲ್ಲಿ ಒಂದು ಸಾಸಿವೆ ನಮ್ಮ ಒಂದು ಬ್ರಹ್ಮಾಂಡ. ನೀವು ಎಣಿಸಿ, ಆ ಒಂದು ಬ್ರಹ್ಮಾಂಡ, ಒಂದು ಸಾಸಿವೆಯಲ್ಲಿ ನಾವು ಎಂತ? ನಾವು ಏನು ಅಲ್ಲ. ಅದು ನಮ್ಮ ಅಹಂಕಾರ. ಅಬ್ಬಾ, ಅಹಂಕಾರ ಅಂತೂ ತುಂಬಾ ಉಂಟು. ಏನು ಅಲ್ಲ ನಾವು. ಚಂದ್ರಮಾ ಹೇಳುವಂಥದ್ದು, ಇನ್ ಬಕೆಟ್ ಫುಲ್ ಆಫ್ ಮಸ್ಟರ್ಡ್ ಸೀಡ್ಸ್, ಇನ್ ದಟ್ ಒನ್ ಮಸ್ಟರ್ಡ್ ಇಸ್ ಒನ್ ಬ್ರಹ್ಮಾಂಡ. ಹಾಗೆ ಭಗವಂತ ಎಂತ ಮಾಡ್ತಾನೆ ಅಂದ್ರೆ ಎಲ್ಲ ಬ್ರಹ್ಮಾಂಡದ ಬ್ರಹ್ಮಗಳನ್ನು ಅಲ್ಲಿ ತರಿಸ್ತಾನೆ. ಯಾಕೆಂದ್ರೆ ಈ ನಮ್ಮ ಚತುರ್ಮುಖ ಬ್ರಹ್ಮಂದು ಅಹಂಕಾರ ಹೋಗ್ಲಿಕ್ಕೆ. ಮತ್ತೆ ಒಳಗೆ ಬಿಡ್ತಾನೆ. ಆಗ 1,000 ತಲೆ ಬ್ರಹ್ಮ, 100 ತಲೆ ಬ್ರಹ್ಮ, 10 ತಲೆ ಬ್ರಹ್ಮ, 10,000 ತಲೆ ಬ್ರಹ್ಮ, ಬೇರೆ ಬೇರೆ 5,000 ಬೇರೆ ಬೇರೆ ಎಲ್ಲ ಬ್ರಹ್ಮರು ಇರ್ತಾರೆ. ಈ ಬ್ರಹ್ಮನಿಗೆ ಗೊತ್ತಾಗ್ತದೆ ನೋಡಿ, ತುಂಬಾ ಇಂಟೆಲಿಜೆಂಟ್. ಇಮಿಡಿಯೇಟ್ ಬೀಳ್ತಾನೆ, ಎಸ್ ನನ್ನ ತಪ್ಪಾಯ್ತು. ಅದಕ್ಕೆ ಹೇಳುವಂತ ತುಂಬಾ ಇಂಟೆಲಿಜೆಂಟ್. ಆದ್ರೆ ಬಿಕಾಸ್ he is also ಎಂತವ ಜೀವತತ್ವ, ಹಾಗಾಗಿ ಅವು ಕೂಡ ತಪ್ಪು ಮಾಡ್ತಾನೆ. ಬ್ರಹ್ಮ ತಪ್ಪು ಮಾಡುವ ನಾವೆಲ್ಲಿ? ನಾವು ಕೂಡ ಪದಂ ಪದಂ ವಿಪದಂ, ಪ್ರತಿ ಸ್ಟೆಪ್ ಅಲ್ಲಿ ನಾವು ತಪ್ಪು ಮಾಡ್ತಾ ಇರ್ತೇವೆ. ನಮ್ದು ತಪ್ಪು ಅಂದ್ರೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ತಪ್ಪು ಮಾಡ್ತೇವೆ ನಾವು. ಆದ್ರೆ ನಮ್ಗೆ ಮತ್ತೆ ಬುದ್ಧಿವಂತಿಕೆ ಇಲ್ಲ. ಬ್ರಹ್ಮ ಎಂತ ತಪ್ಪು ಮಾಡಿದ ಮೇಲೆ ಅದು ಇಮಿಡಿಯೇಟ್ ಅಲ್ಲಿ ಸರೆಂಡರ್ ಆಗ್ತಾನೆ. ಇದು ವ್ಯತ್ಯಾಸ ನಮಗೆ ಮತ್ತೆ ಬ್ರಹ್ಮನಿಗೆ. ಅವನಿಗೆ ಅಲ್ಲಿ ಒಳಗೆ ಹೋಗಿ ನೋಡಿ ಗೊತ್ತಾಗ್ತದೆ, ಇದು ನನ್ನ ಅಹಂಕಾರವನ್ನು ಈಗ ಒಂದು ಸ್ಮ್ಯಾಶ್ ಮಾಡ್ಲಿಕ್ಕೆ ಕೃಷ್ಣ ಎಲ್ಲರನ್ನು ತಂದದಂತ. ಇಮಿಡಿಯೇಟ್ ಅಡ್ಡ ಬೀಳ್ತಾನೆ. ಕೃಷ್ಣ ನನಗೆ ತಪ್ಪಾಯ್ತು, ನಾನೇ ದೊಡ್ಡವ ಅಂತ, ನಾನು ಏನು ಅಲ್ಲ ಅಂತ ಅವನಿಗೆ ಗೊತ್ತಾಗ್ತದೆ. ಹಾಗೆ ಆದ್ರೆ ಎಲ್ಲೆಲ್ಲಿಯೂ ತನ್ನ ಶಾಶ್ವತ ದಿವ್ಯ ರೂಪಗಳಾಗಿ ಕಾಣಿಸಿರುವ ಭಗವಂತನ ಈ ಅಭಿವ್ಯಕ್ತಿಗಳನ್ನು ಶುದ್ಧ ಭಕ್ತರಲ್ಲಿ ಇತರರು ತಿಳಿಲ್ಲ. ಶುದ್ಧ ಭಕ್ತರಿಗೆ ಮಾತ್ರ ಗೊತ್ತಾಗುವಂಥದ್ದು, ಇದು ಬಾಕಿಯವರಿಗೆ ಕಷ್ಟ. ಭಗವಂತನ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾದ ಮತ್ತು ಭಗವಂತನಲ್ಲೇ ಪೂರ್ಣವಾಗಿ ತಲ್ಲೀನರಾದ ಶುದ್ಧ ಭಕ್ತರು ಮಾತ್ರ ತಿಳಿಯಬಲ್ಲ. ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾಗಿರ್ತಾರೆ ಮತ್ತು ಟೋಟಲಿ ಅಬ್ಸಾರ್ವ್ ಆಗಿರ್ತಾರೆ ಸೇವೆಯಲ್ಲಿ. ಎಂತಂದ್ರೆ ನೋಡಿ, ಮೊನ್ನೆ ಕೂಡ ನಾನು ಹೇಳಿದೆ, ಪ್ರಾಬ್ಲಮ್ಸ್ ಯಾವಾಗ ಆಗುವಂಥದ್ದು ಪ್ರಭುಪಾದ ಹೇಳ್ತಾರೆ, ಐ ಡೋಂಟ್ ಸಿ ಪ್ರಾಬ್ಲಮ್, ಐ ಸಿ ಸರ್ವಿಸ್ ಟು ಮೈ ಸ್ಪಿರಿಚುವಲ್ ಮಾಸ್ಟರ್. I see service to my spiritual master. So therefore I don't get any problem. ಪ್ರಭುಪಾದ ಹೇಳುವಂಥದ್ದು. ನಮ್ಗೆ ಯಾಕೆ ಪ್ರಾಬ್ಲಮ್ ಬರುವಂಥದ್ದು? ನಮ್ಗೆ ಅದು ಸರ್ವಿಸ್ ಅಲ್ಲ, ನಾವು ಕಾಟಾಚಾರಕ್ಕೆ ಮಾಡುವಂಥದ್ದು ಸೇವೆ. ನಮ್ದು ಸೇವೆ ಹಾಗೆ, ನಮ್ದು ಸೇವೆ ಓಕೆ, ಏನೊಂದು ಮಾಡ್ತಾ ಇದ್ದೇವೆ, ಎಸ್ ಮಾಡ್ಬೇಕು, ಮಾಡ್ತಾ ಇದ್ದೇವೆ. ಹಾಗೆ ಭಗವಂತನ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾದ ಮತ್ತು ಭಗವಂತನಲ್ಲೇ ಪೂರ್ಣವಾಗಿ ತಲ್ಲೀನರಾದ ಶುದ್ಧ ಭಕ್ತರು ಮಾತ್ರ ತಿಳಿಯಬಲ್ಲರು. ಇಲ್ಲಿ ಬ್ರಹ್ಮ ಅತ್ಯುನ್ನತವಾದ ಅರ್ಹತೆಗಳು ಕೂಡ ನಿರೂಪಿತವಾಗಿದೆ. ನೋಡಿ, ಅವನದು ತುಂಬಾ ಅದಕ್ಕೆ ಪ್ರಭುಪಾದ ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಫಸ್ಟ್ ನಮ್ಗೆ ಅರ್ಹತೆ ಇರ್ಬೇಕಂದ್ರೆ ಮತ್ತೆ ನಾವು ಇಚ್ಛಿಸ್ಬೇಕು. ಈಗ ಎಂತಂದ್ರೆ ನಮ್ಗೆ ಅರ್ಹತೆ ಇಲ್ಲ, ನಮ್ದು ಇಚ್ಛೆ. ತುಂಬಾ ಇಚ್ಛೆಗಳು ಉಂಟು ನಮ್ಗೆ ಎಂತ ಅರ್ಹತೆ ಉಂಟು? ಅರ್ಹತೆ ಹೇಗೆ ಬರುವಂತದ್ದು? ಭಕ್ತಿ ಸೇವೆಯಲ್ಲಿ ತೊಡಗಿದ ಮೇಲೆ. ಭಕ್ತಿ ಸೇವೆಯಲ್ಲಿ ತೊಡಗಿದ ಮೇಲೆ ನಮ್ಗೆ ಎಸ್ ಯು ಡಿಸರ್ವ್ ಅಂತ ಹೇಳ್ತಾನೆ ಭಗವಂತ ಕೃಷ್ಣ. ನಾವು ವಿ ಕ್ಯಾನ್ ಡಿಸೈರ್. ಆದ್ರೆ ಮತ್ತೆ ಅವು ಡಿಸೈರ್ ಮಾಡೋದಿಲ್ಲ. ಯಾರಿಗೆ ಅರ್ಹತೆ ಉಂಟು ಅವು ಡಿಸೈರ್ ಮಾಡೋದಿಲ್ಲ, ಯಾರಿಗೆ ಅರ್ಹತೆ ಇಲ್ಲ ಅವು ಮಾತ್ರ ಡಿಸೈರ್ ಮಾಡ್ತಾನೆ. ಆದ್ರೆ ಕೃಷ್ಣ ಎಂತ ಮಾಡ್ತಾನೆ? ಈ ವಿಲ್ ಸ್ಯಾಂಕ್ಷನ್. ಇದು ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಎಂತ ನೋಡಿ, ಈಗ ಯಾರಿಗೆ ಅರ್ಹತೆ ಇಲ್ಲ ಅವನು ಇಚ್ಛಿಸ್ತಾನೆ, ಯಾರಿಗೆ ಅರ್ಹತೆ ಉಂಟು ಅವನಿಗೆ ಬೇಡ. ಆದ್ರೆ ಭಗವಂತ ಬಿಡ್ತಾನ? ಇಲ್ಲ, ಭಗವಂತ ಕೊಡ್ತಾನೆ. ಇದು ಆಕ್ಚುಲಿ ಎಂತ ಹೇಳುವಂಥದ್ದು ಅರ್ಥ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ.
ಆದ್ರೆ ಆ ರೀತಿ. ಈ ಶ್ಲೋಕ 32ಕ್ಕೆ ಹೋಗುವ. ಹರಿ ಕೃಷ್ಣ. ಯಥಾತು ಸರ್ವಭೂತೇಷು ದಾರುಷು ಅಗ್ನಿಂ ಇವ ಸ್ಥಿತಂ ಪರಿಚಕ್ಷೀತ ಮಾಂ ಲೋಕ ಜೈಷಾತ್ ತರಿ ಏವ ಕಶ್ಮಲಂ. ಅನುವಾದ: ಕಟ್ಟಿಗೆಯಲ್ಲಿ ಅಗ್ನಿ ಇರುವ ಹಾಗೆ ಎಲ್ಲಾ ಜೀವಿಗಳಲ್ಲಿ ಮತ್ತು ವಿಶ್ವದ ಎಲ್ಲ ಕಡೆ ನೀನು ನನ್ನನ್ನು ಕಾಣುವೆ. ಅಂಥದ್ದೊಂದು ದಿವ್ಯ ದೃಷ್ಟಿಯ ಸ್ಥಿತಿಯಲ್ಲಿ ಮಾತ್ರ ನೀನು ಎಲ್ಲ ಬಗೆಯ ಕಶ್ಮಲದಿಂದ ಮುಕ್ತ ಸಮರ್ಥನಾಗುವೆ. ನೋಡಿ, ಎಲ್ಲ ಕಡೆ ಪ್ರಭುದಿರುವಂಥದ್ದು ಲಾಸ್ಟ್ಗೆ ಅವ್ರ ದೇಹ ಬಿಡುವಾಗ ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಎಲ್ಲವೂ ನಡೆಯುವಂಥದ್ದು ಭಗವಂತನ ಇಚ್ಛೆಯಿಂದ. ಆದ್ರೆ ಇದು ಉನ್ನತ ಮಟ್ಟದ ಸಾಕ್ಷಾತ್ಕಾರ, ರಿಯಲೈಸೇಷನ್. ನಮ್ಗೆ ಆಗ್ತದ? ನಮ್ಗೆ ಅಂತಂದ್ರೆ ನಾನು ಕಷ್ಟಪಟ್ಟು ದುಡ್ದದ್ದು, ನಾನು ಮಾಡುವಂಥದ್ದೆಲ್ಲ ನಮ್ಗೆ ನಾನು 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 ದಿವಸದಲ್ಲಿ ಒಂದು 100-150 ಬಾರಿ ಬರ್ತಾ ಇರ್ತದೆ. ಎಸ್, ನನ್ನಿಂದ ಆಯ್ತಿದ್ದು, ನಾನು ಹೀಗೆ ಮಾಡಿದೆ, ನಾನು ಮಾಡಿದೆ. ಮತ್ತೆ ಅದೊಂದು ರಸ ಅಂತೆ. ನಮ್ಗೆ ಈ ರಸವನ್ನು ಕುಡಿಲಿಕ್ಕೆ ತುಂಬಾ ಇಷ್ಟ, ಖುಷಿ ಆಗ್ತದೆ ನಮ್ಗೆ. ಎಸ್, ನಮ್ಮನ್ನು ನಾವೇ ಉಳಿದವರು ಹೊಗಳುವಾಗ ನಮ್ಮನ್ನು ನಾವು ಹೊಗಳುವಾಗ ನಮ್ಗೆ ತುಂಬಾ ಖುಷಿ ಆಗ್ತದೆ. ಆದ್ರೆ ಎಲ್ಲ ನಡೆಯುವಂಥದ್ದು ಎಂತ ಹೇಳ್ತಾರೆ ಇಲ್ಲಿ, ಎಲ್ಲಾ ಜೀವಿಗಳಲ್ಲಿ ಮತ್ತು ವಿಶ್ವದ ಎಲ್ಲ ಕಡೆಯಲ್ಲಿ ನೀನು ನನ್ನನ್ನು ಕಾಣುವೆ. ಶುದ್ಧ ಭಕ್ತರಿಗೆ ಎಲ್ಲ ಕಡೆ ಕಾಣ್ತದೆ. ಎಸ್, ಎಲ್ಲ ಕಡೆ ದೇ ಕ್ಯಾನ್ ಸಿ ವೈಕುಂಠ ಓನ್ಲಿ. ದೇ ಆರ್ ಸೀಯಿಂಗ್ ದಿಸ್. ಭೌತಿಕ ಲೋಕ ಅಂದ್ರೆ ಅವರಿಗೆ ವೈಕುಂಠದಾಗಿ ಕಾಣ್ತದೆ, ನಮ್ಗೆ ಹಾಗೆ ಅಲ್ಲ. ನಾವು ಭೌತಿಕ ಲೋಕವನ್ನು ಎಂತ ಎಂತ ಅಂತ ಹೇಳಿದ್ದೇವೆ, ಇದೇ ಎಷ್ಟು ಅಂತ ಹೇಳಿದ್ದೇವೆ. ನಾವು ಜೈಲಲ್ಲಿ ಇರುವಂಥದ್ದು, ನಾವು ಜೈಲಲ್ಲಿ ಪ್ಲಾನ್ ಮಾಡ್ತಾ ಇದ್ದೇವೆ ಹೇಗೆ ನಾನು ಕಂಫರ್ಟೇಬಲ್ ಆಗಿರುವಂಥದ್ದು. ಪ್ರಭುದಲ್ಲಿರುವಂಥದ್ದು ಜೈಲಿನಿಂದ ಹೇಗೆ ಹೊರಗೆ ಬರುವುದು, ಅದು ನಾವು ಪ್ಲಾನ್ ಮಾಡ್ಬೇಕಂತ. ಜೈಲಲ್ಲಿ ಕಂಫರ್ಟೇಬಲ್ ಇರುವುದಲ್ಲ. ಎಲ್ಲ ಬ್ರಹ್ಮಲೋಕದಿಂದ ಎಲ್ಲವೂ ಜೈಲೇ, ಸ್ವರ್ಗಲೋಕ ಎಲ್ಲ ಲೋಕ ಜೈಲೇ. ಹಾಗಾಗಿ ಜೈಲಿನಿಂದ ನಾನು ಹೇಗೆ ಹೊರಗೆ ಹೋಗುವಂತ ಇದು ನಾವು ತಿಳಿಬೇಕು. ದಿವ್ಯ ದೃಷ್ಟಿಯ ಸ್ಥಿತಿಯಲ್ಲಿ ಮಾತ್ರವೇ ನೀನು ನೋಡಿ. ಅದಕ್ಕೆ ನಮಗೆ ದಿವ್ಯ ದೃಷ್ಟಿ ಬೇಕು. ಎಲ್ಲ ಬಗೆಯ ಕಶ್ಮಲದಿಂದ ಮುಕ್ತನಾಗು ಸಮರ್ಪಣ. ಎಸ್, ಭಾವಾರ್ಥ ಸ್ವಾಮಿ ಶೀಲಪ್ರಭುಪಾದಿಗೆ ಜಯ. ತನ್ನ ಭೌತಿಕ ಕಾರ್ಯಗಳ ಮುನ್ನಡೆಯ ಸಂದರ್ಭದಲ್ಲಿ ಭಗವಂತನೊಂದಿಗೆ ತನ್ನ ಶಾಶ್ವತ ಸಂಬಂಧವನ್ನು ತಾನು ಮರೆಯುವಂತೆ ಆಗಬಾರದೆಂದು ಬ್ರಹ್ಮನು ಪ್ರಾರ್ಥಿಸಿದನು. ನಾವು ಕೂಡ ಇದನ್ನು ಪ್ರಾರ್ಥನೆ ಮಾಡಬೇಕಂತ. ನಾವು ಭೌತಿಕದಲ್ಲಿ ಇದ್ದೇವೆ, ನಾವು ಭಗವಂತನ ಆಕ್ಚುಲಿ ಮರ್ತು ಬಿಟ್ಟಿದ್ದೇವೆ, ಟೋಟಲ್ ಮರ್ತು ಬಿಟ್ಟಿದ್ದೇವೆ. ಆಕ್ಚುಲಿ ನಮಗೆ ಭಗವಂತನೊಂದಿಗೆ ನಿಜವಾದ ಸಂಬಂಧ ಉಂಟು, ಶಾಶ್ವತ ಸಂಬಂಧ. ಆದ್ರೆ ಬ್ರಹ್ಮ ಅಂತ ಹೇಳ್ತಿದ್ದಾನೆ, ಬ್ರಹ್ಮನಿಗೆ ಭೌತಿಕ ಕಾರ್ಯ ಕೊಟ್ಟಿದ್ದಾನೆ. ಭೌತಿಕ ಕಾರ್ಯ ಕೊಟ್ಟ ಕಾರಣ ಬ್ರಹ್ಮ ಹೇಳುವಂಥದ್ದು, ನಾನು ಭೌತಿಕದಲ್ಲಿ ಇನ್ವಾಲ್ವ್ ಆಗಿದ್ದೇನೆ, ನನಗೆ ನಿನ್ನ ಎಂತ ಹೇಳುವಂಥದ್ದು ನಿಜ ಸಂಬಂಧ ಅದು ಮರೆಯದಾಗೆ ನನ್ನನ್ನು ಇಡು. ನಾನೀಗ ಅಂದ್ರೆ ಬ್ರಹ್ಮ ಕೂಡ ಜೀವದತ್ವ, ಅವನಿಗೆ ಕೂಡ ಎಂತ ಅಂದ್ರೆ ಕಾನ್ಸ್ಟೆಂಟ್ ಆಗಿ ಭಗವಂತನ ಪಾದದಲ್ಲಿ ಅಬ್ಸಾರ್ಬ್ ಆಗ್ಲಿಕ್ಕೆ ಇಚ್ಛೆ ಉಂಟು. ಹಾಗೆ ಅವ ಪ್ರಾರ್ಥನೆ ಮಾಡುವಂಥದ್ದು. ಆ ಪ್ರಾರ್ಥನೆಗೆ ಉತ್ತರವಾಗಿ ತನ್ನ ಸರ್ವಶಕ್ತತೆಯೊಂದಿಗೆ ಒಂದು ಸಂಬಂಧವಿಲ್ಲದಿರುವ ಅಸ್ತಿತ್ವವನ್ನು ಯೋಚಿಸಬಾರದು ಭಗವಂತನು ಹೇಳಿದರು. ಎಸ್, ಆ ಪ್ರಾರ್ಥನೆಗೆ ಉತ್ತರವಾಗಿ ತನ್ನ ಸರ್ವಶಕ್ತತೆಯಿಂದ ಒಂದು ಸಂಬಂಧವಿಲ್ಲದಿರುವ ಅಸ್ತಿತ್ವವನ್ನು ಯೋಚಿಸಬಾರದು. ಅಂದ್ರೆ ಎನಿಥಿಂಗ್ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಕೃಷ್ಣ ಅದನ್ನು ಯೋಚನೆ ಮಾಡಬಾರ್ದಂತೆ. ಹಾಗಾಗ್ತದೆ, ಆಗ ನಮಗೆ ಅಬ್ಸಾರ್ಬ್ ಆಗ್ಲಿಕ್ಕೆ ಆಗ್ತದೆ ಭಗವಂತ ಲೋಟಸ್ ಫೀಟ್ ಅಲ್ಲಿ. ಕಟ್ಟಿಗೆಯಲ್ಲಿರುವ ಅಗ್ನಿಯನ್ನು ಉದಾಹರಿಸಲಾಗಿದೆ. ಕಟ್ಟಿಗೆಯು ನಾನಾ ವಿಧವಾಗಿದ್ದರೂ ಆ ಕಟ್ಟಿಗೆಯಲ್ಲಿ ಉರಿಯುವ ಬೆಂಕಿ ಯಾವಾಗಲೂ ಒಂದೇ. ನೋಡಿ, ಬೆಂಕಿ ಚೇಂಜ್ ಆಗುವುದಿಲ್ಲ. ಈಗ ನಮ್ಮ ಮನೆಯಲ್ಲಿ ಬರುವಂತ ಬೆಂಕಿ ನಿಮ್ಮ ಮನೆಯಲ್ಲಿ, ಅವರ ಮನೆಯಲ್ಲಿ, ಎಲ್ಲ ಮನೆಯಲ್ಲಿ ಸೇಮ್ ಅದು ಬೆಂಕಿ. ಹಾಗೆ ಭೌತಿಕ ಸೃಷ್ಟಿಯಲ್ಲಿ ಶರೀರಗಳು ಆಕಾರ ಮತ್ತು ಗುಣಕ್ಕೆ ಅನುಸಾರವಾಗಿ ವಿಶೇಷವಾಗಿ ಬೇರೆ ಬೇರೆ ಆಗಿರ್ಬೋದು. ಬೇರೆ ಬೇರೆ ಶರೀರಗಳು ಆದ್ರೆ ಒಳಗಿರುವಂತ ಎಂತ ಹೇಳುವಂಥದ್ದು ಚೇತನಾತ್ಮ ಅದು ಸೇಮ್. ಆದ್ರೆ ಅವುಗಳೊಳಗಿನ ಚೇತನಾತ್ಮ ಬೇರೆ ಬೇರೆ ಅಲ್ಲ, ಸೇಮ್ ಚೇತನ. ಬೆಂಕಿಯ ಗುಣವಾಗಿರುವ ಉಷ್ಣವು ಎಲ್ಲ ಕಡೆ ಒಂದೇ ಮತ್ತು ಆಧ್ಯಾತ್ಮಿಕ ಕಿಡಿ ಅಥವಾ ಪರಮಚೇತನ ಅಂಶವು ಪ್ರತಿಯೊಂದು ಜೀವಿಯಲ್ಲೂ ಒಂದೇ ರೀತಿಯದು. ಹೀಗೆ ಭಗವಂತನ ಶಕ್ತಿಯು ಅವನ ಸೃಷ್ಟಿಯಲ್ಲೆಲ್ಲ ಹರಡಿರುತ್ತದೆ, ಎಲ್ಲ ಕಡೆ ಉಂಟು ಭಗವಂತನ ಶಕ್ತಿ. ಈ ದಿವ್ಯ ಜ್ಞಾನ ಮಾತ್ರವೇ ಭೌತಿಕ ಕಶ್ಮಲದಿಂದ ಒಬ್ಬನನ್ನು ಕಾಪಾಡಬಹುದು. ಈ ನಾವು ರಿಯಲೈಸೇಷನ್ ಬರಬೇಕು. ಎಂತ ರಿಯಲೈಸೇಷನ್? ಭಗವಂತನ ಶಕ್ತಿ ಎಲ್ಲ ಕಡೆ ಉಂಟು. ಭಗವಂತನ ಶಕ್ತಿ ಇಲ್ಲದೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನು ನಾವು ತಿಳಿಬೇಕು. ತಿಳಿಯುವುದಂದ್ರೆ ಖಾಲಿ ಕಾಟಾಚಾರಕ್ಕೆ ಅಲ್ಲ, ಎಂತಂದ್ರೆ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ರಿಯಲೈಸೇಷನ್. ರಿಯಲೈಸೇಷನ್ ಹೇಗೆ ಬರುವಂಥದ್ದು? ಭಕ್ತಿ ಸೇವೆಯಿಂದ. ಭಕ್ತಿ ಸೇವೆ ಮಾಡ್ತಾ 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 ನಮ್ಗೆ ಗೊತ್ತಾಗ್ತದೆ, ಎಲ್ಲವೂ
ಭಗವಂತನಿಂದ, ನನ್ನಿಂದಲ್ಲ. ನನಗೆ ಕ್ರೆಡಿಟ್ ಬೇಡ, ಭಗವಂತ ಎಲ್ಲ ಕಡೆ ಉಂಟು ಅವನ ಶಕ್ತಿ. ಹಾಗಾಗಿ ಇದು ನಮಗೆ ಸಾಕ್ಷಾತ್ಕಾರ ಆಗಬೇಕು. ಎಲ್ಲ ಕಡೆ ಹೇಳಿದೆ, ಈ ದಿವ್ಯಜ್ಞಾನ ಮಾತ್ರವೇ ಭೌತಿಕ ಕಶ್ಮಲದಿಂದ ಒಬ್ಬನನ್ನು ಕಾಪಾಡಬಹುದು. ನೋಡಿ, ಈಗ ನಾವು ಭೌತಿಕ ಕಶ್ಮಲದಲ್ಲಿ ಕೆಸರಲ್ಲಿ ಒಳಗಿದ್ದೇವೆ. ಪ್ರಭುಪಾದ ಎಂತ ಮಾಡಿದ್ದಾರೆ, ನಮ್ಮನ್ನು ಆ ಕೆಸರಿನಿಂದ ಹೊರಗೆ ತಂದಿದ್ದಾರೆ. ಆಕ್ಚುಲಿ ಎಂತಂದ್ರೆ, ಈಗ ಯಾರಾದ್ರೂ ಈ ಚರಂಡಿಗೆ ಬಿದ್ರೆ ಅವ ತೆಗಿಯುವ ಇಂತ ಗ್ಲೌಸ್ ಎಲ್ಲ ಹಾಕಿ ತೆಗಿತಾನೆ. ಪ್ರಭುಪಾದ ಅದನ್ನು ಯಾವ್ದು ನೋಡ್ಲಿಲ್ಲ, ನಮ್ಗೆ ಕೈ ಕೊಟ್ಟಿದ್ದಾರೆ. ನಮ್ಗೆ ಕೈ ಕೊಟ್ಟು ನಮ್ಮನ್ನು ಮೇಲೆ ಎತ್ತಿದ್ದಾರೆ. ಆಕ್ಚುಲಿ ನಾವು ಚರಂಡಿಯಲ್ಲಿ ಬಿದ್ದವರು. ಹಾಗೆ ನಾವು ಕಶ್ಮಲದಿಂದ, ಭೌತಿಕ ಕಶ್ಮಲ ಹೊರಗೆ ಬರ್ಬೇಕಿದ್ರೆ ನಾವು ಶುದ್ಧ ಭಕ್ತರ ಪಾದದಲ್ಲಿ ಅಬ್ಸಾರ್ಬ್ ಆಗ್ಬೇಕು. ಎಸ್, ಅವರಿಗೆ ನಾವು ಸೇವೆ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಆಗ ನಮಗೆ ಬರ್ಲಿಕ್ಕೆ ಇಲ್ಲ, ಆಗುದಿಲ್ಲ. ಕಾಪಾಡಬಹುದು. ನೋಡಿ, ದಿವ್ಯಜ್ಞಾನ ಮಾತ್ರವೇ, ದಿವ್ಯಜ್ಞಾನ ಹೃದಯ ಪ್ರಕಾಶಿತೋ. ಗುರು ಪೂಜೆಯಲ್ಲಿ ನಾವು ಹೇಳ್ತೇವೆ, ದಿವ್ಯಜ್ಞಾನ ಹೃದಯದಲ್ಲಿ ಪ್ರಕಾಶಿತವಾಗ್ತದೆ. ಹೇಗೆ? ಯಾವಾಗ? ನಾವು ಭಕ್ತಿ ಸೇವೆಯಲ್ಲಿ ತೊಡಗಿದ ಮೇಲೆ. ಭಗವಂತನ ಶಕ್ತಿಯು ಎಲ್ಲ ಕಡೆಯೂ ಹರಡಿರುವುದರಿಂದ ಶುದ್ಧಾತ್ಮನು ಅಥವಾ ಭಗವದ್ ಭಕ್ತನು ಪ್ರತಿಯೊಂದನ್ನು ಭಗವಂತ ಸಂಬಂಧದಲ್ಲಿ ಕಾಣಬಹುದು. ಶುದ್ಧಾತ್ಮ ಹೇಗೆ ನೋಡ್ತಾನೆ? ಎಲ್ಲವನ್ನು ರಿಲೇಟ್ ಮಾಡ್ತಾನೆ ಭಗವಂತನಿಗೆ, ಎಲ್ಲವನ್ನು. ಮತ್ತು ಇದೇ ಕಾರಣದಿಂದ ಅವನಿಗೆ ಹೊರಗಿನ ಆವರಣಗಳ ಬಗ್ಗೆ ಮೋಹವಿರುವುದಿಲ್ಲ. ಅದಕ್ಕೆ ಅವನಿಗೆ ಕೃಷ್ಣನ ಬಿಟ್ಟು ಬೇರೆ ಯಾವುದ ಮೇಲೆ ಕೂಡ ಅವನಿಗೆ ಆಸಕ್ತಿ ಇರುವುದಿಲ್ಲ. ಅವ್ರು ಟೋಟಲಿ ಭಗವಂತನ ಪಾದದಲ್ಲಿ ಅಬ್ಸಾರ್ಬ್ ಆಗಿದ್ದಾನೆ ಶುದ್ಧ ಭಕ್ತ. ಅವನಿಗೆ ಒಂದೇ ಅಂತಂದ್ರೆ, ಹೇಗೆ ನಾನು ಭಗವಂತನನ್ನು ಪ್ಲೀಸ್ ಮಾಡುವಂಥದ್ದು, ಇದೇ ಯೋಚನೆ. ಇದು ಯೋಚನೆ ಬಿಟ್ಟು ಬೇರೆ ಯಾವ ಯೋಚನೆ ಇಲ್ಲ. ಅದೇ ಶುದ್ಧ ಆಧ್ಯಾತ್ಮಿಕ ಭಾವನೆಯ ಅವನಿಗೆ ಭೌತಿಕ ಸಂಘದಿಂದ ಯಾವ ಕಶ್ಮಲು ತಟ್ಟದಂತೆ ಮಾಡುವುದು. ಅದಕ್ಕೆ ಅವನಿಗೆ ಭೌತಿಕ ಅವು ಇದ್ರೂ ಕೂಡ ಏನು ಎಫೆಕ್ಟೇ ಆಗುವುದಿಲ್ಲ. ನಮ್ಗೆ ಹಾಗೆ ಅಲ್ಲ. ನಮ್ಗೆ ಈ 3 ಗುಣಗಳು, ನಾವು ಭೌತಿಕದಲ್ಲಿ ಇದ್ದೇವೆ. ಕೆಲವೊಮ್ಮೆ ನಾವು ರಜೋಗುಣಕ್ಕೆ ಬರ್ತೇವೆ, ತಮ್ಮ ಗುಣ ಸತ್ವಗುಣಕ್ಕೆ ಬರ್ತೇವೆ, ನಮ್ಗೆ ಎಫೆಕ್ಟ್ ಆಗ್ತದೆ. ಶುದ್ಧ ಭಕ್ತಿನೇ ಎಫೆಕ್ಟ್ ಆಗುವುದಿಲ್ಲ. ಪ್ರಭುಪಾದ ಮಾಯಾ ಕ್ಯಾನಾಟ್ ಟಚ್ ಮೀ. ಆಸ್ ಫಾರ್ ಆಸ್ ಐ ಹ್ಯಾವ್ ಕನ್ಸರ್ನ್, ಐ ಹ್ಯಾವ್ ನಾಟ್ ಡನ್ ಸಿಂಗಲ್ ಸೆನ್ಸ್ ಗ್ರಾಟಿಫಿಕೇಷನ್ ಇನ್ ದಿಸ್ ಲೈಫ್. ಒಬ್ಬ ಶಿಷ್ಯನಿಗೆ ಹೇಳುವಂಥದ್ದು ಅಂದ್ರೆ, ನಾನು ಒಂದೇ ಇಂದ್ರಿಯ ಸುಖ ಮಾಡಲಿಲ್ಲ, ಮಾಯನನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಮಾಯ ಯಾಕೆ ಮುಟ್ತಾಳೆ? ಏಕೆಂದ್ರೆ ಕೃಷ್ಣನ ಕಂಟ್ರೋಲ್ ಅಲ್ಲಿ ಇದ್ದಾರೆ ಟೋಟಲ್. ಚೈತನ್ಯ ಮಹಾಪ್ರಭು ಹೇಳಿದ್ರೆ, ಮೋರ ಸೇನಾಧಿ ಭಕ್ತ ಆಯಗ, ನನ್ನ ಕಮಾಂಡರ್ ಇನ್ ಚೀಫ್. ಹಾಗೆ ಟೋಟಲ್ ಚೈತನ್ಯ ಮಹಾಪ್ರಭು ಕೃಪೆ ಉಂಟು ಅವರಿಗೆ. ಹಾಗಾಗಿ ಮಾಯ ಮುಟ್ಲಿಕ್ಕೆ ಆಗುವುದಿಲ್ಲ. ಶುದ್ಧ ಭಕ್ತನು ಎಲ್ಲಾ ಸಂದರ್ಭಗಳು ಭಗವಂತನ ಸ್ಪರ್ಶವನ್ನು ಮರೆಯುವುದಿಲ್ಲ. ಯಾವಾಗಲೂ ಅವ ಎಸ್ ಅಂದ್ರೆ ಭಗವಂತನ ಜೊತೆ ಇರ್ತಾನೆ ಅವ. ಎಸ್, ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳ್ಬೋದು, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಉಂಟಾ? ಪ್ರಶ್ನೆ ಉಂಟಾ? ಶ್ವೇತ ಕುಲಕರ್ಣಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಭಕ್ತಿ ಶಾಸ್ತ್ರದ ಏನೋ ಬರ್ಲಿಲ್ಲ ನಂಗೆ ಲಿಂಕು. ಓಕೆ, ಕಳಿಸಿ. ಇವತ್ತಿದೆ ಎಲ್ಲ ಕ್ಲಾಸ್. ಕಳಿಸ್ತೇನೆ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದ. ಧನ್ಯವಾದ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಓಕೆ, ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಇಲ್ಲದನ್ನ ಮುಕ್ತಾಯ ಮಾಡುವ. ವಂಚಾಕಲ್ಪತರೋ ವಿಶ್ಯ ಕೃಪಾ ಸಿಂಧು ವ್ಯವಚ ಪತಿತನಾಂ ಪಾವನಿಯೋಪಿ ವೈಷ್ಣವ್ಯೋಪಿ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ನಾಮಾಚಾರ್ಯ ಶ್ರೀ